ಅಂಕವನ್ನೂ ಊದಿದರು. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ. ಅನಂತ ವಿಜಯ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ್. ಪ್ರಣಾಮ್, ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಎಲ್ರಿಗೂ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಇವತ್ತಿನ ಬ್ಯಾಚ್ 50. ನಿಮಗೆಲ್ಲರಿಗೂ ಸ್ವಾಗತ. ನಮಗೆ ಒಂದು ಸ್ಪೆಷಲ್ ಮೊಮೆಂಟ್, 50th ಬ್ಯಾಚ್ ನಾವು ಗೀತಾ 18 ಸ್ಟಾರ್ಟ್ ಮಾಡಿದಾಗಿಂದ ಅನ್ನುವಂಥದ್ದು. ಬಹಳ ಜನ ಜಾಯಿನ್ ಆಗ್ತಾ ಇದ್ದಾರೆ. ಅಲ್ಲಿ ತನಕ ನಾವೊಂದು 5 ನಿಮಿಷ ಕೀರ್ತನೆ ಮಾಡಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆನಾ? ಪೂರ್ತಿ ಜಾಯಿನ್ ಆಗೋರೆಲ್ಲ ಜಾಯಿನ್ ಆಗಿಬಿಡ್ಲಿ. ಮಾತಾಜಿ ಮೆಸೇಜಸ್ ಹೋಗಿದೆಯಾ ಗ್ರೂಪ್ಗೆ? ಶೋಭಾ ಮಾತಾಜಿ ಆಡ್ ಆಗಿಲ್ಲ ಮಾತಾಜಿ ಪ್ರಭುಜಿ. ಹಾ, ನನ್ನ ಗ್ರೂಪ್ ಅಲ್ಲಿ ಆಡ್ ಮಾಡಿಲ್ಲ ಪ್ರಭುಜಿ. ಅದ್ರಲ್ಲಿ ಓ, ಯಾಕೆ? ನೀವು ಕೇಳಬೇಕಾಗಿತ್ತು ಜ್ಯೋತಿಲಕ್ಷ್ಮಿ ಮಾತಾಜಿಗೆ ಆ್ಯಡ್ ಮಾಡಿ ಅಂತ. ಓಕೆ ಮಾತಾಜಿ, ನೋ ಪ್ರಾಬ್ಲಮ್. 1 ಸೆಕೆಂಡ್ ಚೆಕ್ ಮಾಡ್ತೀನಿ ನಾನು. ಸೊ ಇಲ್ಲಿ ಏನಂದ್ರೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅನ್ನುವ ಮೆಸೇಜು ಇಮಿಡಿಯೇಟ್ ಆಗಿ ಹೋಗಬೇಕು. ಓಕೆ, 1 ಸೆಕೆಂಡ್ ಮಾತಾಜಿಗೆ ಮೆಸೇಜ್ ಹಾಕ್ತೇನೆ. ಓಕೆ ಪ್ರಭುಜಿ. ಫೋನ್ ಮಾಡ್ತೇನೆ. 1 ಸೆಕೆಂಡ್. ಹರೇ ಕೃಷ್ಣ. ಮೆಸೇಜ್ ಬಂದಿದೆ ಪ್ರಭುಜಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಮೆಸೇಜ್ ಬಂದಿದೆ, ಇವಾಗ ಜಾಯ್ನ್ ಆಗ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಓಕೆ, ಒಂದು 2 ಮಿನಿಟ್ಸ್ ಕೀರ್ತನೆ ಮಾಡಿ ಹಾಗೆ ಸ್ಟಾರ್ಟ್ ಮಾಡೋಣ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ವೃಜ ಜನರಂಜನ, 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 ಯಮುನಾ ತೀರಾವನಚಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ. ಹರೇ ರಾಮ. ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ. ಹರೇ ರಾಮ. ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ. ಹರೇ ರಾಮ. ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ. ಹರೇ ರಾಮ. ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ
ಇವತ್ತಿನ ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಬ್ಯಾಚ್ 50ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ, ಈ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಅದಕ್ಕೂ ಮೊದಲು ನಾವು ಪ್ರಾರ್ಥನೆಯೊಂದಿಗೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ? PPT ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಿದೆ ಪ್ರಭುಜಿ. ಓಕೆ, ಧನ್ಯವಾದಗಳು ಮಾತಾಡಿ. ಓಕೆ, ಸೊ ಈಗ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇಸ್ಕಾನ್ ಈ ಭಗವದ್ಗೀತೆಯ ಕೋರ್ಸನ್ನು ನಾವು ನಿಮಗೆ ಸಾದರಪಡಿಸ್ತಾ ಇದ್ದೇವೆ. ಇಸ್ಕಾನಿನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಆಚಾರ್ಯ ಶ್ರೀಮದ್ ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲಾ ಪ್ರಭುಪಾದರು ಅವರನ್ನು ಅವರು ಫೌಂಡರ್ ಆಚಾರ್ಯರು ಇಸ್ಕಾನ್ ಎಂದು. ಇಸ್ಕಾನ್ ಅಂದರೆ ಏನು? ಇಸ್ಕಾನ್ ಅಂದರೆ ಇಸ್ಕಾನ್ ಫುಲ್ ಫಾರ್ಮ್ ಯಾರಾದರೂ ಹೇಳ್ತೀರಾ? ಗೊತ್ತಿರೋರು ಬೇಡ, ಅಂದರೆ ಆಲ್ರೆಡಿ ಕ್ಲಾಸ್ ಅಟೆಂಡ್ ಮಾಡಿರೋರು ಬೇಡ, ಬೇರೆ ಯಾರಾದರೂ ಹೇಳ್ತೀರಾ? ಇಸ್ಕಾನ್ನ ಫುಲ್ ಫಾರ್ಮ್ ಹ್ಯಾಂಡ್ ರೇಸ್ ಮಾಡ್ಬೋದು, ಇಲ್ಲ ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೋದು. International Society for Krishna's Consciousness. ಹರೇ ಬೋಲ್ ಹರಿ ಬೋಲ್. ಹರೇ ಕೃಷ್ಣ. ಸುದರ್ಶನ್ ಪ್ರಭುಜಿ, ಥ್ಯಾಂಕ್ ಯು ಸೋ ಮಚ್. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂದರೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ, ನಾವು ಕನ್ನಡದಲ್ಲಿ ಹೇಳೋದಾದರೆ. ಸೊ ಅವರ ಬೋಧನೆಗಳ ಆಧಾರದ ಮೇಲೆ ಅವರು ನಮಗೆ ಈ ಒಂದು ಪುಸ್ತಕವನ್ನು ಏನು ಇಸ್ಕಾನ್ ಇದು ಭಗವದ್ಗೀತಾ ಯಥಾರೂಪ ಅನ್ನುವಂತಹದ್ದು, ಆ ಭಗವದ್ಗೀತಾ ಯಥಾರೂಪದ ಅವರ ಬೋಧನೆಗಳ ಆಧಾರದ ಮೇಲೆ ನಾವು ಇದನ್ನು ಮಾಡ್ತಾ ಇದ್ದೇವೆ. ಈ ಶ್ರೀಲಾ ಈಗ ಕ್ಲಾಸ್ ಶುರು ಮಾಡುವ ಮೊದಲು ಈ ಶ್ರೀಲಾ ಪ್ರಭುಪಾದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಸೊ 1950s ಅವ್ರು ಹುಟ್ಟುತ್ತಾರೆ. ಚಿಕ್ಕವರಿರುವ ಒಂದು ಬ್ರಾಹ್ಮಣ ಬೆಂಗಾಲ್ ಫ್ಯಾಮಿಲಿಯಲ್ಲಿ ಹುಟ್ಟುತ್ತಾರೆ. ಚಿಕ್ಕವರಿರುವಾಗಲೇ ಅವರ ತಂದೆ ಬ್ರಾಹ್ಮಣರಾಗಿರೋದ್ರಿಂದ ಎಲ್ಲ ಆಚಾರ ವಿಚಾರಗಳನ್ನು ನೋಡ್ತಾ ಇರ್ತರು, ಮಾಡ್ತಾ ಇರ್ತರು. ಆವಾಗ ಅವರಿಗೂ ಚಿಕ್ಕವರಿರುವಾಗಲೇ ಜಗನ್ನಾಥನ ಮೇಲೆ, ಒಡಿಸ್ಸಾದಲ್ಲಿ ಜಗನ್ನಾಥ ನೀವು ಗೊತ್ತಿರಬಹುದು, ಜಗನ್ನಾಥ ಸ್ವಾಮಿಯ ಪೂಜೆ ನಡೀತಾ ಇತ್ತು. ಅದರ ಮೇಲೆ ಸ್ವಲ್ಪ ಅವರಿಗೆ ತುಂಬ ಅಟ್ರಾಕ್ಷನ್ ಇತ್ತು ಶ್ರೀಲಾ ಪ್ರಭುಪಾದರಿಗೆ. ಚಿಕ್ಕವರು ಇರುವಾಗಲೇ 4-5 ವರ್ಷದವರ ಒಳಗಡೆನೆ ಇರುವಾಗ ಅವರಿಗೆ ಅಂದರೆ ಈ ರಥಯಾತ್ರೆ ಮಾಡುವಂತಹದ್ದು ಅವರೇ ಮಾಡ್ತಾ ಇದ್ರು. ಅವರ ಆ ಭಕ್ತಿಯನ್ನು ನೋಡಿ ತಂದೆ ಅವರಿಗೋಸ್ಕರ ಒಂದು ರಥವನ್ನ ಮಾಡಿಕೊಡ್ತಾರೆ. ಸೊ ಆ ರೀತಿಯಾಗಿ ಅವರ ಇದಿರುತ್ತೆ. ಆದರೆ ಅವರು ನಮ್ಮೆಲ್ಲರ ಥರ ಅವರು ಗೃಹಸ್ಥರು ಸಹಿತ ಆಗಿರ್ತಾರೆ. ಆದರೆ ಏನಾಗುತ್ತೆ, ಅವರು ಒಂದ್ಸಲ ಅವರು ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ಚಳುವಳಿಯಲ್ಲಿ ಸ್ವಲ್ಪ ಪ್ರಭಾವಿತರಾಗಿ ಅಲ್ಲಿ ತಾನು ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕು ಅನ್ನುವಂಥ ಒಂದು ಮನೋಭಾವದಲ್ಲಿ ಇರ್ತಾರೆ. ಆದರೆ ಅವರೊಬ್ಬ ಗೆಳೆಯ ಹೇಳ್ತಾನೆ, ಒಬ್ಬ ಸ್ವಾಮಿ ಅಂದರೆ ಸನ್ಯಾಸಿಗಳೊಬ್ಬರು ಬಂದಿದ್ದಾರೆ ನಮ್ಮ ಊರಿಗೆ, ನೀನು ಅವರನ್ನು ಖಂಡಿತ ಮೀಟ್ ಆಗಬೇಕು. ಯಾಕೆಂದರೆ ಇವರು ಕ್ಯಾಂಬ್ರಿಡ್ಜಲ್ಲಿ ಕಲ್ಕತ್ತಾನಲ್ಲಿ ಗ್ರ್ಯಾಜುಯೇಟ್ ಆಗಿ ಬರ್ತಾರೆ. ಅಂದರೆ ಇಂಗ್ಲೀಷಲ್ಲಿ ಸ್ವಲ್ಪ ಸ್ಕಾಲರ್ ಇರ್ತಾರೆ ಶ್ರೀಲಾ ಪ್ರಭುಪಾದರು. ಸೊ ಅದರಿಂದ ಅಂದರೆ ಇವರು ಫ್ರೆಂಡ್ ಹೇಳ್ತಾನೆ, ನೀನೆಲ್ಲ ಅವ್ರಿಗೆ ಭೇಟಿ ಆಗಲೇಬೇಕು ಅನ್ನುವಂಥದ್ದು. ಇವರು ಅನ್ನಿಸ್ತಾರೆ
ತಂದೆ ಮನೆಯಲ್ಲಿ ಕೆಲವರಿಗೆಲ್ಲ ಸನ್ಯಾಸಿಗಳಿಗೆಲ್ಲ ಕರೆದು ಎಲ್ಲ ಮಾಡ್ತಾ ಇದ್ರು. ಆದ್ರೆ ಕೆಲವು ಸನ್ಯಾಸಿಗಳು ಕಪಟಿಗಳಿರ್ತಾರೆ ಅಂತ, ಅಂದ್ರೆ ಸರಿ ಸನ್ಯಾಸವನ್ನ ಅವರು ಕರೆಕ್ಟಾಗಿ ಫಾಲೋ ಮಾಡ್ತಾ ಇರೋದಿಲ್ಲ, ಅದನ್ನ ಅನುಸರಿಸ್ಕೊಂಡು ಹೋಗ್ತಾ ಇರೋದಿಲ್ಲ. ಅಂಥವ್ರನ್ನೆಲ್ಲ ನೋಡ್ಬಿಟ್ಟು ಇವರಿಗೆ ಸನ್ಯಾಸಿಗಳು ಅಂದ್ರೆ ಯಾರೋ ಇರ್ಬೋದು ಅಂತ. ಆದ್ರೆ ಇಲ್ಲ ಹೇಳ್ತಾನೆ, ಫ್ರೆಂಡ್ ಹೇಳ್ತಾನೆ, ಇಲ್ಲ ಅವನ ಗೆಳೆಯ, ಒಂದ್ಸಲ ನೀನು ಅವರನ್ನ ಮೀಟ್ ಆಗುವಂತ. ಅವರು ಹೋಗಿ ಅವರನ್ನ ಮೀಟ್ ಆಗ್ತಾರೆ. ಅವರು ಮೀಟ್ ಆಗಿ ಅವರು ಮಾತಾಡಿದಾಗ ಅವರು, ನೀವು ನಮಗೆ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲಾ ಗುರುಗಳ ತರ ಅದು ಬೇಕು ಇದು ಬೇಕು ಆ ತರ ಏನು ಕೇಳ್ತಿಲ್ಲ, ನೀವೇನ್ ಮಾಡ್ತೀರಾ? ಅವ್ರು ಹೇಳ್ತಾರೆ ಡೈರೆಕ್ಟ್ ಆಗಿ, ನೀನು ಇಂಗ್ಲಿಷ್ನಲ್ಲಿ ಯಾಕೆ ಈ ಚೈತನ್ಯ ಮಹಾಪ್ರಭುಗಳು ಒಬ್ರು ಅಂದ್ರೆ ಅವರು ಕೃಷ್ಣನ ರಹಸ್ಯ ಅವತಾರ ಅಂತಾನೆ, ರಾಧಾರಾಣಿಯರು ಇದ್ರ ಅಂಶದಿಂದ ಬಂದಿರುವಂತವ್ರು, 500 ವರ್ಷಗಳ ಹಿಂದೆ ಬಂದಿರ್ತಾರೆ. ಸೊ ಅವರ ಬೋಧನೆಗಳನ್ನ ನೀನು ಇಂಗ್ಲಿಷ್ನಲ್ಲಿ ಅದನ್ನ ಹೇಳಬೇಕು ಅನ್ನುವಂತ. ಮತ್ತೆ ಈ ಭಾಗವತಂ, ಈ ಭಗವದ್ಗೀತೆಯನ್ನೆಲ್ಲ ಅವರು ಇಂಗ್ಲಿಷಿಗೆ ಸಂಸ್ಕೃತದಿಂದ ತರ್ಜುಮೆ ಮಾಡಿದ್ದಾರೆ. ಆಮೇಲೆ ಗುರುಗಳ ಆದೇಶದ ಪ್ರಕಾರ ಗುರುಗಳು ಹೇಳಿದ್ದಾರೆ ಮಾಡ್ಲಿಕ್ಕೆ ಅಂತ ಅವ್ರು ಹೇಳ್ತಾರೆ. ಅದರಿಂದ ಅವರು ಸ್ವಲ್ಪ ಪ್ರಭಾವಿತರಾಗಿ ಅವರೆಲ್ಲ ಹೇಳ್ತಾರೆ, ನನಗೆ ಸ್ವಾತಂತ್ರ್ಯ ಹೋರಾಟ ಬಹಳ ಮುಖ್ಯ ಅಂತ ಆವಾಗ ಒಂದ್ಸಲ ಹೇಳ್ತಾರೆ ಅವ್ರು ಹೇಳಿದ ತಕ್ಷಣ. ಆದ್ರೆ ಅವ್ರು ಹೇಳ್ತಾರೆ, ಇಲ್ಲ, ಅದಕ್ಕಿಂತ ಹೆಚ್ಚು ಮುಖ್ಯವಾದದ್ದು ಈ ಏನೋ ಭಕ್ತಿ, ಭಗವಂತನ ಈ ಭಕ್ತಿ ಯೋಗವನ್ನ ಎಲ್ಲರಿಗೂ ತಿಳಿಸುವಂತಹದ್ದು, ಅಂತಹ ಕೆಲಸ ನಿನ್ನಿಂದ ಆಗ್ಬೇಕು ಅನ್ನುವಂತಹದ್ದು. ಅದರಿಂದ ಅವರು ಪ್ರಭಾವಿತರಾಗಿ ಆಮೇಲೆ ಅವ್ರ ಹತ್ರ ದೀಕ್ಷೆಯನ್ನ ದೀಕ್ಷೆ ತಗೊಳ್ತಾರೆ. ಅಲ್ಲ, ಅದಕ್ಕೂ ಮೊದಲು ಅವ್ರು ಹೇಳ್ತಾರೆ, ಇಂಗ್ಲಿಷ್ನಲ್ಲಿ ಮರಳಿ ಭಗವಂತನ ಕಡೆಗೆ, ಬ್ಯಾಕ್ ಟು ಗಾಡೆಡ್ ಅನ್ನುವಂತಹ ಮ್ಯಾಗಝಿನ್ ಅನ್ನು ಸಹಿತ ಅವರು ಶುರು ಮಾಡ್ತಾರೆ. ಅವ್ರದ್ದು ಒಂದು ಸ್ವಂತ ಫಾರ್ಮಸಿ ಇರುತ್ತೆ. ಫಾರ್ಮಸಿಯನ್ನ ಬಿಟ್ಟು ಅವರು ಆಮೇಲೆ ಇದಕ್ಕೆ ಹೋಗ್ತಾರೆ, ಉತ್ತರ ಪ್ರದೇಶದಲ್ಲಿ ಪ್ರಯಾಗಕ್ಕೆ ಹೋಗ್ತಾರೆ. ಪ್ರಯಾಗ್ರಾಜ್ದಲ್ಲಿ ಇದ್ದು ಅಲ್ಲಿ ಸ್ವಲ್ಪ ಕೃಷ್ಣ ಪ್ರಜ್ಞಾ ಸಂಸ್ಥೆ ಅಂದ್ರೆ ತಮ್ಮನ್ನ ತಾವು ಈ ಕೀರ್ತನೆ, ಶ್ರವಣ, ಕೀರ್ತನ ಅದನ್ನೆಲ್ಲ ಮಾಡ್ಲಿಕ್ಕೆ ತೊಡ್ಕೊಳ್ತಾರೆ. ಆಮೇಲೆ ಸ್ವಲ್ಪ ಅವರಿಂದ ದೀಕ್ಷೆ ಪಡಿತಾರೆ. ದೀಕ್ಷೆ ಪಡೆದು ವೃಂದಾವನಕ್ಕೆ ಆಮೇಲೆ ಅವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ತಮ್ಮ 56ನೇ ವಯಸ್ಸಲ್ಲಿ ಸನ್ಯಾಸ ಸ್ವೀಕಾರ ಮಾಡಿ ಅವರು ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನದಲ್ಲಿ 9 ವರ್ಷ ಇರ್ತಾರೆ. ಆಮೇಲೆ ಅವರು ಆಲ್ಮೋಸ್ಟ್ ತಮ್ಮ 64-65 ವಯಸ್ಸಿನಲ್ಲಿ ಅವರು ಗುರುಗಳ ಆದೇಶದ ಪ್ರಕಾರ ಪಾಶ್ಚಾತ್ಯ ಅಂದ್ರೆ ಹೊರದೇಶದಲ್ಲಿ ಯಾಕೆ ನಾನು ಅಂದ್ರೆ ಇಂಡಿಯಾನಲ್ಲಿ ಆವಾಗ ಸ್ವಾತಂತ್ರ್ಯದ ಗಲಾಟೆ, ಕೆಲವರು ಭಕ್ತಿ ಮಾಡ್ತಾರೆ, ಕೆಲವರಿಗೆ ಅವರದೇ ಆದ ಒಂದಿಷ್ಟು ಅಂದ್ರೆ ಇದು ತಳ್ಕೊಂಡಿರುವಂತಹದ್ದು, ಕೆಲವರಿಗೆ ಇಂಡಿಯಾದಲ್ಲಿ ಸ್ವಲ್ಪ ಅವರಿಗೆ ಕಷ್ಟ ಆಗ್ತಾ ಇತ್ತು ಚೈತನ್ಯ ಮಹಾಪ್ರಭುಗಳ ಇದನ್ನ ಹೇಳಿ. ಅದಕ್ಕೆ ಅವ್ರು ಯಾಕೆ ನಾನು ಅಮೆರಿಕದಿಂದ ಶುರು ಮಾಡಬಾರದು ಅಂತ ಅವರು ಯುಎಸ್ಗೆ ಹೋಗ್ತಾರೆ. ಯುಎಸ್ಗೆ ಹೋಗುವಾಗ ಈ ಸ್ಕಿಂಡಿ ಅನ್ನುವಂತಹ ಒಂದು ಹಡಗಿನಲ್ಲಿ ಅವರು ಹೇಗೋ ಮಾಡಿ ಒಂದು ಟಿಕೆಟ್ ಪಡೆದು ಈ ಕಾರ್ಗೋ ಶಿಪ್ ಅಲ್ಲಿ ಹೋಗ್ತಾರೆ. ಕಾರ್ಗೋ ಶಿಪ್ ಅಲ್ಲಿ ಹೋಗುವಾಗ 2 ಸಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ. ನಿಮಗೆ 1964 ಆ ಟೈಮಿಗೆ ನೀವು ಅರ್ಥ ಮಾಡ್ಕೋಬಹುದು, 1959-60 ಸಾರಿ, ಆ ಟೈಮಿಗೆ ಯಾವ ತರ ನಮ್ಮ ಕಂಡೀಷನ್ ಇತ್ತು, ಆವಾಗ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಅನ್ನೋದನ್ನ ನಾವು ಆಲೋಚನೆ ಮಾಡ್ಕೋಬಹುದು. ಆ ತರ ಅವರಿಗೆ ಈ ಬೋಟಲ್ಲಿ, ಇದು ಕಾರ್ಗೋ ಶಿಪ್ ಅಂದ್ರೆ ಸಾಮಾನ್ ತೆಗೆದುಕೊಂಡು ಹೋಗುವಂತಹದ್ದು, ಯಾರು ಮನುಷ್ಯರು ಟ್ರಾವೆಲ್ ಮಾಡುವಂತಹದ್ದಲ್ಲ. ಮತ್ತೆ ಅಂತಹ ಡೀಪ್ ಓಷನ್ ಅಲ್ಲಿ ಹೋಗ್ಬೇಕಾಗತ್ತೆ. ಎಷ್ಟು ಆಲ್ಮೋಸ್ಟ್ 35-40 ಡೇಸ್ ಅವರು ಟ್ರಾವೆಲ್ ಮಾಡಿದ್ದಾರೆ. ಅಂತಹ ಸಮಯದಲ್ಲಿ ಮಿಡ್ಲಲ್ಲಿ 2 ಸಲ ಹಾರ್ಟ್ ಅಟ್ಯಾಕ್. ಅದು ಕೃಷ್ಣ ಅವರಿಗೆ ಅನಿಸ್ತಾ ಇತ್ತಂತೆ, ಕೃಷ್ಣನೇ ಈ ಬೋಟನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಅಂದ್ರೆ ಅವರು ಒಂದೇ ಒಂದು ಮಿಷನ್, ಒಂದೇ ಒಂದು ಗುರಿ ಅವರಿಗೇನು, ನಮ್ಮ ಗುರುಗಳು ಹೇಳಿದ್ದಾರೆ, ನಾನು ಹೇಗಾದ್ರೂ ಮಾಡಿ ಅಲ್ಲಿ ಹೋಗ್ಬೇಕು, ಮತ್ತೆ ಇದನ್ನ ಈ ಕೃಷ್ಣ ಪ್ರಜ್ಞೆಯನ್ನು ಅಲ್ಲಿ ನಾನು ಪ್ರಚಾರ ಮಾಡಬೇಕು, ಹರಡಬೇಕು ಅನ್ನುವಂಥದ್ದು. ಅಂತೂ ಇಂತೂ ಅವರು ಅಮೆರಿಕ ಮುಟ್ತಾರೆ. ಅಮೆರಿಕ ಮುಟ್ಟಿ ಅಲ್ಲಿ ಏನ್ ಮಾಡೋದು ಅಂತ ಗೊತ್ತಿರಲ್ಲ. ಕೆಲವೊಂದು ಟೈಮ್ ಹಿಪ್ಪಿಗಳೆಲ್ಲ ಸಿಗ್ತಾರೆ, ಗಾರ್ಡನ್ ನಲ್ಲಿ ಕೀರ್ತನೆಯನ್ನ ಮಾಡ್ತಾರೆ. ಹಿಪ್ಪಿಗಳ ಜೊತೆಗೆ ಇದು ಮಾಡಿಕೊಂಡು ಅವರಿಗೆ ಕೃಷ್ಣ ಪ್ರಜ್ಞೆಯನ್ನ ಬೋಧಿಸಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಯಾವುದೋ ಒಂದು ಡ್ರಗ್ ಅಡಿಸ್ಟ್ ಜೊತೆ ಅವರು ಮನೆಯಲ್ಲಿ ಇರ್ಬೇಕಾಗತ್ತೆ, ಶೇರ್ ಮಾಡ್ಕೊಂಡು ರೂಮ್ ಎಲ್ಲ. ಸೊ ಆ ತರ ಎಲ್ಲ ಮಾಡ್ಕೊಂಡು ಹೆಂಗೋ ಮಾಡಿ ಅಂತೂ ಮೊದಲನೆಯ ವರ್ಷದಲ್ಲಿಯೇ ಅವರು ಅಲ್ಲಿ ಒಂದು ಇಸ್ಕಾನಿನ ಒಂದು ಇದನ್ನ ಸ್ಥಾಪನೆ ಮಾಡಲಿಕ್ಕೆ ಶುರು ಮಾಡ್ಕೊಳ್ತಾರೆ. ಸೊ ಆ ರೀತಿಯಾಗಿ ಅವರು ಏನ್ ಮಾಡ್ತಾರೆ, ಪ್ರಪಂಚ ಹೀಗೆ ಅಲ್ಲಿ ಅವರ ದಿನಚರಿಯ ಬಗ್ಗೆ ನಾವು ನೋಡಿದ್ರೆ ಹೀಗೆ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಮೀಟ್ ಆಗ್ತಾ ಇದ್ರು, ಕೃಷ್ಣ ಪ್ರಜ್ಞೆಯ ಬಗ್ಗೆ ಹೇಳ್ತಾ ಇದ್ರು, ಭಗವದ್ಗೀತೆಯ ಪುಸ್ತಕಗಳನ್ನ ಅವರಿಗೆ ಕೊಡ್ತಾ ಇದ್ರು. ಸೊ ಈ ರೀತಿಯಾಗಿ ಅವರು ಹೆಪ್ಪಿಯಾಗಿ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ. ಅಮೆರಿಕನಲ್ಲಿ ತುಂಬಾ ದೊಡ್ಡ ಸಮಸ್ಯೆ, ವಿಯೆಟ್ನಾಂ ಯುದ್ಧದಲ್ಲಿ ಅವರಿಗೆ ತಲೆನೋವಾಗಿ ಏನಪ್ಪ ಹೇಗಪ್ಪ ಇವರನ್ನ ಸಾಲ್ವ್ ಅಂದ್ರೆ ಸರಿದಾರಿ ತರೋದು ಅಂತ ಅಮೆರಿಕ ಸರ್ಕಾರ ಚಿಂತನೆ ಮಾಡ್ತಾ ಇದ್ರೆ, ಶ್ರೀಲ ಪ್ರಭುಪಾದರು ಇದನ್ನ ನೋ ಟೈಮ್ ಅಲ್ಲಿ ಮಾಡ್ತಾರೆ. ಯಾರೋ ಒಬ್ರು ಬಂದ್ಬಿಟ್ಟು ನೀವು ದೇವರ ಹಾಗಿದ್ರೆ ಅಂತ ಈ ರೀತಿಯಾಗಿ ಮಾಡಿದ್ದಕ್ಕೆ ಅಂತ ಅವ್ರಿಗೆ ಕೇಳಿದಾಗ ಅವರಿಗೆ ತುಂಬಾ
ಬೇಜಾರಾಗತ್ತೆ. ಯಾರು ನಾವು ದೇವರಾಗ್ಲಿಕ್ಕೆ ಹೇಗೆ ಸಾಧ್ಯ? ನಾನು ದೇವರಿಗೆ ಸೇವೆ ಮಾಡುವಂತಹ ಸೇವಕರ ಕಟ್ಟ ಕಡೆಯ ಸೇವಕ ಅನ್ನುವ ಮಾತನ್ನ ಅವರು ಹೇಳ್ತಾರೆ. ಅಂದ್ರೆ ಅಷ್ಟು ವಯಸ್ಸಲ್ಲಿಯೂ ನಾವು 64-65ನೇ ವಯಸ್ಸಿನಲ್ಲಿ ನಮ್ಮಂಥವ್ರು ಏನ್ ಮಾಡ್ತೀವಿ? ಅಯ್ಯೋ ಇನ್ನೇನು ರಿಟೈರ್ಡ್, ನಮ್ಗೆ ಯಾಕೆ ಇಷ್ಟೆಲ್ಲ ಬೇಕು ಅಂತ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲದೆ ಇರುವಂತಹ ನಾಡಿಗೆ ಹೋಗಿ ವೇದ ಜ್ಞಾನ ಏನೂ ಇಲ್ಲದೆ ಅಂತಹ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಅವರು ಈ ಭಗವದ್ಗೀತೆಯನ್ನ, ಶ್ರೀಮದ್ ಭಾಗವತವನ್ನ ಬೋಧನೆಯನ್ನು ಶುರು ಮಾಡ್ತಾರೆ. ಅದೇ ರೀತಿಯಾಗಿ 1965ರಿಂದ 1977ರಲ್ಲಿ ಅವರು ಟೋಟಲ್ ಆಗಿ ಇಡೀ ಪ್ರಪಂಚವನ್ನ 12 ಸಲ ಸುತ್ತಾಡಿ 108 ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ. ಕೃಷ್ಣ ರಾಧಾಕೃಷ್ಣ ದೇವಸ್ಥಾನ ಬೇರೆ ಬೇರೆ ಕಡೆ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತಾನೆ, ಯಾಕಂದ್ರೆ ಫಸ್ಟ್ ಅಧ್ಯಾಯ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಕೊನೆಯದಾಗಿ ಎಲ್ಲೆಲ್ಲಿ ಹೋಗಿದ್ದಾರೆ ಅವರು ಟೋಟಲ್ ಆಗಿ 12 ಸಲ ಪೂರಾ ಪ್ರಪಂಚವನ್ನ ಪ್ರದಕ್ಷಿಣೆ ಮಾಡ್ತಾರೆ. ಅವ್ರ ಹತ್ರ ಹೋಗುವಾಗ ಏನು ದುಡ್ಡು ಇರಲಿಲ್ಲ, ದುಡ್ಡು ತಗೊಂಡು ಹೋಗಿದ್ದಾರೆ ಅಂತ ತಿಳ್ಕೊಳ್ಬೋದು ನೀವು. ದುಡ್ಡು ಇಲ್ಲ, ಏನೂ ಇಲ್ಲ. ಟಿಕೆಟ್ ಒಂದು ಮಾಡಿಕೊಂಡು ಒಂದು 40 ಎಷ್ಟೋ ಒಂದು $40 ಏನೋ ಆಗಿನ ಸಮಯದ್ದು ಅಷ್ಟು ಹಿಡ್ಕೊಂಡು ಅವರು ಅಮೇರಿಕಕ್ಕೆ ಹೋಗಿರ್ತಾರೆ. ಸೊ ಅದಷ್ಟರಲ್ಲೇ ಇಷ್ಟು ಮಾಡಿ ಅವರು ಆಮೇಲೆ ಹೀಗೆ ಎಲ್ಲ ಅವರ ಜೊತೆ ಸೇರಿಕೊಂಡು ಅಲ್ಲಿ ಅವರನ್ನ ಕೃಷ್ಣ ಪ್ರಜ್ಞೆಗೆ ತಂದು ಈ ರೀತಿಯಾಗಿ ಪ್ರಪಂಚದಾದ್ಯಂತ ಇಷ್ಟು ಇಸ್ಕಾನ್ ದೇವಾಲಯ ಅವರ ಟೈಮ್ ಫ್ರೇಮ್ ಅಲ್ಲಿ 1965 1977 ಆಗತ್ತೆ. ಅಂದ್ರೆ ಎಷ್ಟು? 65 75 12 ವರ್ಷದಲ್ಲಿ 12 ಸಲ ಭೂ ಪ್ರದಕ್ಷಿಣೆ ಮಾಡ್ತಾರೆ ಪ್ರಪಂಚವನ್ನ. ಆಮೇಲೆ 25 ದೇಶಗಳಲ್ಲಿ 108 ದೇವಸ್ಥಾನಗಳನ್ನು ಅವರು. ಇದು ಇಸ್ಕಾನಿನ ರಾಧಾ ಗೋವಿಂದ ಮೂರ್ತಿ. ಇಸ್ಕಾನ್ ಮಂಗಳೂರು ಎಲ್ಲಿದೆ ಅಂತ ನೀವು ನೋಡಿದರೆ ಅದು ಮೂಡುಬಿಟ್ಟು ಕುಳಾಯಿ ಅನ್ನುವಂತಹ ಪ್ರದೇಶದಲ್ಲಿದೆ. ಇಸ್ಕಾನಿನ ಅಧ್ಯಕ್ಷರು ನಾಮನಿಷ್ಠಾದಾಸ್ ಪ್ರಭುಜಿಯವರು. ಅವರು ಬಿಟೆಕ್, ಅವ್ರ ಬಗ್ಗೆ ಒಂದು ಚಿಕ್ಕ, ಅವರು ಸುಮಾರು ಒಂದು 25-26 ವರ್ಷದ ಮೇಲೆ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಅವರು ಬಿಟೆಕ್ ಮಾಡಿದ್ದಾರೆ IIT-ಯಿಂದ, ಕಾನ್ಪುರಿಂದ. ಆಮೇಲೆ ಇನ್ಫೋಸಿಸ್ ಅಂತ ಸಂಸ್ಥೆಯಲ್ಲಿ ಸರ್ವಿಸ್ ಮಾಡಿದ್ದಾರೆ. ಅದರ ನಂತರ ಕೃಷ್ಣ ಪ್ರಜ್ಞೆಗೆ ಬಂದು ಪೂರ್ಣವಾಗಿ ಸನ್ಯಾಸಿಯಾಗಿ ಕೃಷ್ಣ ಅಂದ್ರೆ ಈ ಇಸ್ಕಾನಿನಲ್ಲಿ ಒಂದು ಭವ್ಯವಾದ ಇಸ್ಕಾನ್ ಮಂಗಳೂರಿನಲ್ಲಿ ಒಂದು ಭವ್ಯವಾದ ಇಸ್ಕಾನ್ ಕುಳಾಯಿನಲ್ಲಿ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ. ಅಲ್ಲಿ ಈಗ ಭಗವದ್ಗೀತಾ ಕಾಲೇಜು ಮತ್ತೆ ಇದು ಏನೋ ಗೋಶಾಲೆ ಮತ್ತೆ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ಅಲ್ಲಿ ಬಂದರೆ ಗೆಸ್ಟ್ ಹೌಸ್ ಮತ್ತೆ ಈ ಥರ ಇನ್ ಹೌಸ್ ಕೋರ್ಸಸ್ ಅಂದ್ರೆ ಶಾಸ್ತ್ರದ ಮೇಲೆ ಆ ಥರದ್ದೆಲ್ಲ ಕೆಲವೊಂದು ಇದನ್ನ ಮಾಡುವಂತಹ ನಿಟ್ಟಿನಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಸೊ ಭಗವದ್ಗೀತೆ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ಅರ್ಥಕೊಳ್ಳುವಂತಹ ಸಮಯ ಈಗ. ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ, ಭಗವದ್ಗೀತೆ ಅಂದರೆ ಏನು ಮತ್ತು ಅದರಿಂದ ನಮಗೆ ಅಥವಾ ನಮಗೆ ಏನು ಪ್ರಯೋಜನ ಆಗಬಹುದು ಅನ್ನುವಂತಹ ಒಂದು ವಿಷಯ. ನಿಮ್ಮ ಯಾರಾದರೂ ಒಂದಿಬ್ರು ನನಗೆ ಶೇರ್ ಮಾಡ್ತೀರಾ ದಯವಿಟ್ಟು? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದರೂ ಆಗ್ಬೋದು. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ಶ್ರೀನಿವಾಸ್ ಪ್ರಭುಜಿ ಹೇಳಿ. ನನಗೆ ನನ್ನ ಅಭಿಪ್ರಾಯ ಪ್ರಕಾರ ಭಗವದ್ಗೀತೆ ಅಂದರೆ ನಮ್ಮ ಸನಾತನ ಧರ್ಮದ ಒಂದು ಗ್ರಂಥ. ಅದರಲ್ಲಿ ನಮಗೆ ಒಂದು ಜೀವನ ಮಾಡ್ಲಿಕ್ಕೆ ರೀತಿ ನೀತಿ ನಿಯಮ ಎಲ್ಲ ಅದರಲ್ಲಿ ನಮ್ಗೆ ಕಲಿಯಬಹುದು ಅಂತ ಅನಿಸ್ತದೆ ನಿಮಗೆ. ಓಕೆ, ಧನ್ಯವಾದಗಳು. ಇದೊಂದು ಸಮಾಜದ ನಿಯಮ. ಅದರಿಂದ ಆ ನೀತಿ ರೀತಿ ನಿಯಮ ಅದನ್ನ ನಾವು ಕಲ್ತ್ಬಿಟ್ರೆ ನಮ್ಗೆ ಏನಾಗತ್ತೆ? ಅದ್ರ ಏನು ಪ್ರಯೋಜನ ಇದೆ ಅದನ್ನ ಕಲ್ತ್ಕೊಂಡು? ಅದರಿಂದ ನಾವು ಒಂದು ಸುದೀರ್ಘವಾದ ಒಂದು ಜೀವನ ಮಾಡಬಹುದು ಅಂತ ನನಗೆ ಅನಿಸ್ತದೆ. ಓಕೆ, ಧನ್ಯವಾದಗಳು ಪ್ರಭುಜಿ. ಧನ್ಯವಾದ. ಓಕೆ, ಮಾತಾಜಿ ಕವಿತಾ ಮಾತಾಜಿ ಅಲ್ವಾ? ಯಾರು? ಹರೇ ಕೃಷ್ಣ ಮಾತಾಜಿ. ಪ್ರಭು ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಹೇಳಿ. ಭಗವದ್ಗೀತೆ ಅದೇ ನಮ್ಗೆ ಸಮಸ್ಯೆಗಳ ಉತ್ತರಗಳನ್ನ ಅದು ಕೊಡುತ್ತೆ ಪ್ರಭು. ನಮ್ಮ ಸಮಸ್ಯೆಗಳಿಗೆ ಉತ್ತರ ಭಗವದ್ಗೀತೆಯಲ್ಲಿ ನಮ್ಗೆ ಸಿಗತ್ತೆ ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಓಕೆ ಓಕೆ. ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ? ಹರೇ ಕೃಷ್ಣ, ಧನ್ಯವಾದಗಳು. ಓಕೆ, ಸೊ ಈಗ ಭಗವದ್ಗೀತೆಯ ಬಗ್ಗೆ ವ್ಯಾಖ್ಯಾನಗಳನ್ನ ನಾವು ನೋಡೋಣ. ಗಾಂಧೀಜಿಯವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ನಮಗೆ ಎಲ್ಲಾ ಸಮಸ್ಯೆಗಳಿಗೆ ಉತ್ತರಗಳನ್ನು ಹೊಂದಿರುವ ಮಹಾಕಾವ್ಯ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇದನ್ನ ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದ್ದು ಇದು ಪ್ರಪಂಚದಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ಯಾಕೆಂದ್ರೆ ಇದರಲ್ಲಿ ಮಾತಾಜಿ ಹೇಳಿದ ಹಾಗೆ
ಎಲ್ಲ ಸಮಸ್ಯೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು ಯಾವಾಗ ನಾವು ಕೃಷ್ಣನ ಉಪದೇಶವನ್ನ ಪಾಲಿಸಲಿಕ್ಕೆ ರೆಡಿಯಾಗಿ ಪಾಲಿಸ್ತೇವೆ. ನಾವು ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳಿದ್ದಾನೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ನಾವು ನಮ್ಮ ಜೀವನದಲ್ಲಿ ಅಂದರೆ ಅಳವಡಿಸಿಕೊಂಡ್ರೆ ಅದು ಖಂಡಿತವಾಗಿಯೂ ನಾವು ಅದರಿಂದ ನಾವು ಅಂದರೆ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಈ ಗೀತೆ ಪ್ರತಿದಿನ ನಾವು ಓದಿದಾಗಲೂ ಹೊಸ ಹೊಸ ಅನುಭವ ನೀಡುತ್ತೆ ನಮಗೆ. ಈಗ ನಾನು ಸುಮಾರು ಕ್ಲಾಸ್ ಮಾಡಿದ್ದೇನೆ, ಆದರೆ ಪ್ರತಿಯೊಂದು ಕ್ಲಾಸಲ್ಲೂ ನನಗೆ ಒಂದೊಂದು ಹೊಸ ಅನುಭವ, ಹೊಸ ಒಂದು ಕರ್ಕೊಂಡು ಹೋಗ್ಲಿಕ್ಕೆ ಅಂದರೆ ಕಲ್ತ್ಕೊಂಡು ಹೋಗ್ಲಿಕ್ಕೆ ನನಗೆ ಒಂದು ಅವಕಾಶ ಇದು. ಸೊ ಅದರಿಂದ ಈ ಗೀತೆಯ ಹಾಗೆ ನವ ಅರ್ಥಗಳನ್ನು ನಮಗೆ ಜೀವನದ ದೃಷ್ಟಿಕೋನ ಬೇರೆ ರೀತಿಯಲ್ಲಿ ಜೀವನವನ್ನು ನೋಡುವಂತಹ ಒಂದು ಇದು ಹೊಸ ಉಲ್ಲಾಸ, ಹೊಸ ಇದು ಅದರಿಂದ ನಮಗೆ ಅರ್ಥವಾಗುತ್ತೆ. ಐನ್ಸ್ಟೈನ್ ವಿಜ್ಞಾನ ಹೇಳತ್ತೆ, ಸೈನ್ಸ್ ಏನೇನೋ ಹೇಳತ್ತೆ, ಆದರೆ ಸೈನ್ಸ್ ಏನು ಹೇಳುತ್ತೆ ಮತ್ತೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅನ್ನುವಂಥದ್ದರ ಅರಿವು ನಮಗೆ ಈ ಭಗವದ್ಗೀತೆಯಲ್ಲಿ ಅರ್ಥವಾಗ್ತಾ ಹೋಗುತ್ತೆ ಮುಂದೆ ಹೋದಾಗೆ. ಅದರಿಂದ ಅಂತಹ ಒಂದು ಐನ್ಸ್ಟೈನ್ ಏನು ಹೇಳ್ತಾನೆ ಅಂದರೆ, ಯಾವಾಗ ನಾವು ಜಗತ್ತಿನ ಸೃಷ್ಟಿಯ ಹಿಂದಿರುವ ಸೃಷ್ಟಿಕರ್ತನನ್ನ ಅರ್ಥ ಮಾಡಿಕೊಳ್ತೇವೋ ಆಗ ಈ ವಿಜ್ಞಾನ ಹೇಳ್ತಾ ಇರೋದು ಏನೂ ಇಲ್ಲ ಅಂತ. ವಿಜ್ಞಾನದಲ್ಲಿ ಯಾವುದೇ ಒಂದು ಹೊಸ ಅನ್ವೇಷಣೆ ಅನ್ನುವಂಥದ್ದಲ್ಲ, ಇದು ವಿಜ್ಞಾನ ಅನ್ನುವಂಥದ್ದು ಒಂದು ಡಿಸ್ಕವರಿ. ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಇದೆ, ವಿಜ್ಞಾನ ಅನ್ನುವಂಥದ್ದು ನಾವು ಅದನ್ನು ಶೋಧ ಮಾಡಿಕೊಂಡು ಹೋಗುವಂಥದ್ದು. ಸೊ ಅದರಿಂದ ಅದನ್ನು ಅವ್ರು ಹೇಳ್ತಾರೆ, ನಾವು ಇಲ್ಲಿ ವಿಜ್ಞಾನ ತುಂಬ ಹೈಪ್ ಮಾಡ್ತಾ ಇದೆ, ಅದ್ರ ಮುಂದೆ ಭಗವಂತನ ಸೃಷ್ಟಿಯ ಮುಂದೆ ಅದನ್ನು ನಾವು ತಿಳ್ಕೊಂಡಾಗ, ಅವನನ್ನು ಅರ್ಥ ಮಾಡಿಕೊಂಡಾಗ ಇದು ಏನು ಮಹಾ ಅಲ್ಲ ಅನ್ನುವಂಥ ಮಾತನ್ನು ಆಡ್ತಾರೆ. ಭಗವದ್ಗೀತೆ ಶ್ರೀಲಾ ಪ್ರಭುಪಾದರು ಈ ಭಗವದ್ಗೀತೆಯನ್ನು ನಾವು ಯಥಾರೂಪ ಯಾಕೆ ಅಂತ ಹೇಳ್ತೇವೆ ಅನ್ನುವಂಥದ್ದಕ್ಕೆ ಉದಾಹರಣೆಗೆ, ನಿಮಗೆ ಯಾವುದೇ ಒಂದು ಜ್ಞಾನ ಬರಬೇಕಂದ್ರೆ ಜ್ಞಾನದ ಮೂಲ ಯಾರು? ಜ್ಞಾನದ ಮೂಲ ಶ್ರೀಕೃಷ್ಣ. ಶ್ರೀಕೃಷ್ಣನ ಅಲ್ಲಿಂದ ಬರಬೇಕು, ಪರಂಪರೆಯಲ್ಲಿ ಬರಬೇಕು. ಸೊ ಆ ರೀತಿಯಾಗಿ ಇದು ಒಂದು ಪರಂಪರೆಯಲ್ಲಿ, ಬ್ರಹ್ಮ ಪರಂಪರೆಯಲ್ಲಿ ಬಂದಿರುವಂತಹದ್ದು. ಬ್ರಹ್ಮನಿಂದ ನಾರದ, ಅದೇ ರೀತಿಯಾಗಿ ಗುರು ಪರಂಪರೆ ಇದೆ, ಪ್ರತಿಯೊಬ್ಬರಿಗೂ ಒಂದೊಂದು ಗುರು ಇದ್ದಾರೆ. ಆ ರೀತಿಯಾಗಿ ಗುರುವಿನ ಮುಖಾಂತರ ಇದು ಡೈರೆಕ್ಟ್ ಆಗಿ ಪ್ರಭುಪಾದರ ಆ ಒಂದು ಪರಂಪರೆಯಲ್ಲಿ ಬಂದಿರುವಂತಹ ಪ್ರಭುಪಾದರ ಗುರುವಿನ ಮುಖಾಂತರ ನಮಗೆ ಈ ಭಗವದ್ಗೀತೆಯ ಜ್ಞಾನ ಸಿಗ್ತಾ ಇದೆ. ಆದ್ರಿಂದ ನಾವು ಇದನ್ನ ಭಗವದ್ಗೀತಾ ಯಥಾರೂಪ, ಯಾಕೆಂದ್ರೆ ಇಲ್ಲಿ ಮುರಿಯದ ಸರಪಳಿ, ಎಲ್ಲೂ ಕಟ್ಟಾಗಿಲ್ಲ. ಈಗ ಯಾರೋ ಒಬ್ರು ಬಂದ್ಬಿಟ್ಟು ನಾನು ಭಗವದ್ಗೀತೆ ಹೇಳ್ತೇನೆ ಹೇಳ್ಬಹುದು, ಆದರೆ ಅವನು ಗುರು ಪರಂಪರೆಗೆ ಕನೆಕ್ಟ್ ಆಗಿದಾನ, ಅವನ ಮೂಲ ಕೃಷ್ಣನಿಗೆ ಹೋಗತ್ತಾ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಸರಿಯಾದ ಜ್ಞಾನ ಸಿಗತ್ತೆ. ಇಲ್ಲ ಅಂದ್ರೆ ನಮಗೆ ಆ ಜ್ಞಾನ ಅಪರಿಪೂರ್ಣ ಜ್ಞಾನ ಆಗತ್ತೆ. ಅದರಿಂದ ಈ ಭಗವದ್ಗೀತೆಯನ್ನು ನಾವು ಯಾಕೆ ಯಥಾರೂಪ ಅಂತ ಇದ್ದೇವೆ ಅನ್ನುವಂಥದ್ದು ಈ ಒಂದು ಪರಂಪರೆಯಲ್ಲಿ ನಮಗೆ ಜ್ಞಾನ ಸಿಗ್ತಾ ಇರೋದ್ರಿಂದ ಇದನ್ನು ನಾವು ಯಥಾರೂಪ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಕೃಷ್ಣನ ಸಂದೇಶವು ಶಿಸ್ತಿನ ಉತ್ತರಾಧಿಕಾರದ ಮುರಿಯದ ಸರಪಳಿಯ ಮೂಲಕ ಬರಬೇಕು. ಆವಾಗ ಮಾತ್ರ ನಮಗೆ ಸಿಗುವಂತಹ ಜ್ಞಾನ ಸರಿಯಾಗಿರುತ್ತೆ. ಸೊ ಈ ಗೀತೆ ಅನ್ನುವಂತಹದ್ದನ್ನು ನಾವು 18 ದಿವಸಗಳಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳ ಕಷ್ಟ. ಪರಿಪೂರ್ಣವಾಗಿ ನಾವು ನಿಮ್ಗೆ ಏನು ಮಾಡ್ತಾ ಇದ್ದೇವೆ, ಅರ್ಜುನ ಮತ್ತು ಕೃಷ್ಣರ ಸಂವಾದದ ಒಂದು ಸಂಕ್ಷಿಪ್ತ ನೋಟವನ್ನ ಪ್ರತಿಯೊಂದು ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ. ಕೃಷ್ಣ ಮತ್ತು ಅರ್ಜುನ ನಡುವಿನ ಆಲೋಚನೆಗಳು, ಅವ್ರು ಏನು ಥಿಂಕ್ ಮಾಡ್ತಾರೆ, ಅವನು ಏನು ಹೇಳ್ತಾನೆ ಅಂದರೆ ಮುಖ್ಯವಾಗಿ ಅದನ್ನು ನಾವು ಅದರ ಗಮನ ಹರಿಸ್ತಾ ನಿಮ್ಮನ್ನ ಈ ಗೀತೆ 18 ದಿವಸದಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಗೀತೆ ಇನ್ನೂ ಹೆಚ್ಚು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಅದು ನಮ್ಮನ್ನ ತಯಾರಿ ಮಾಡುತ್ತೆ. ಸೊ ಗೀತೆಯ ಬಗ್ಗೆ ಶಂಕರಾಚಾರ್ಯರು ನಮ್ಮ ಗೀತಾ ಮಹಾತ್ಮೆಯಲ್ಲಿ ಏನಂತ ಹೇಳಿದ್ದಾರೆ, ಅದಕ್ಕೂ ಮೊದಲು ಗೀತೆಯಲ್ಲಿ ನಾವು ಏನನ್ನ ಅರ್ಥ ಮಾಡಿಕೊಳ್ಳಿಕ್ಕಿದ್ದೇವೆ. ಗೀತೆಯಲ್ಲಿ ಮುಖ್ಯವಾಗಿ 5 ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಳಿದ್ದೇವೆ. ಒಂದು ಈಶ್ವರ ಅಂದರೆ ದೇವೋತ್ತಮ ಪರಮಪುರುಷ ಯಾರು, ಅವನ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಜೀವಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಪ್ರಕೃತಿ ಅಂದರೆ ಏನು, ಐಹಿಕ ನಿಸರ್ಗ, ಈ ನಾವೆಲ್ಲ ಬಾಳ್ತಾ ಇರುವಂತಹ ಜೀವಿಗಳು ಬಾಳ್ತಾ ಇರುವಂತಹ ಈ ನಿಸರ್ಗದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಕಾಲ ಅಂದರೆ ಪ್ರತಿಯೊಂದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅನ್ನುವಂತ ಇದೆ. ಇಡೀ ವಿಶ್ವದ ಅಸ್ತಿತ್ವದ ಐಹಿಕ ನಿಸರ್ಗದ ಕಾಲಾವಧಿ, ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳಿಕ್ಕಿದ್ದೇವೆ. ಆಮೇಲೆ ಕರ್ಮ, ಈ ಕರ್ಮ ಅನ್ನುವಂಥದ್ದನ್ನ ಕರ್ಮಕಾಂಡದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ, ಕರ್ಮಯೋಗದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ, ಆಮೇಲೆ ಭಕ್ತಿ ಯೋಗದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ, ಆಮೇಲೆ ಜ್ಞಾನ ಯೋಗದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ, ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಬಹಳ ಇದೆ ತಿಳ್ಕೊಳ್ಳಿಕ್ಕೆ ಇಲ್ಲಿ. ಸೊ ಕರ್ಮದ ಬಗ್ಗೆ ನಾವು ಈ 5 ವಿಷಯವೇ ಮುಖ್ಯವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವಂತಹದ್ದು. ಈಶ್ವರ,
ಜೀವಿ, ಪ್ರಕೃತಿ, ಕಾಲ ಮತ್ತೆ ಕರ್ಮ. ಸೊ ಕರ್ಮ ಫಲಗಳ ಬಗ್ಗೆ ಮತ್ತೆ ಏನು ಅನ್ನುವಂಥದ್ದು, ಈಗ ನಾವು ಹೇಳ್ತೇವೆ ಯಾರಾದರೂ ಏನಾದರೂ ಮಾಡಿದರೆ ಅದು ನಿನ್ನ ಕರ್ಮ ಅಂತ ಅದು ಏನು ಅನ್ನೋದು ನಮಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಅದರಿಂದ ಯಾಕೆ ನಾವು ಸಫರ್ ಆಗ್ತಾ ಇದ್ದೇವೆ, ಯಾಕೆ ನಾವು ಇಲ್ಲಿ ಕಷ್ಟವನ್ನು ಪಡ್ತೇವೆ, ಪ್ರತಿಯೊಂದಕ್ಕೂ ನಾವು ಯಾಕೆ ಒಂದು ಸುಖ ಅನ್ನುವಂತಹ ಒಂದು ಭ್ರಮೆಯ ಹಿಂದೆ ಓಡ್ತಾ ಇದ್ದೇವೆ, ನಿಜವಾದ ಸುಖ ಇಲ್ಲಿ ಇದೆಯಾ ಇಲ್ವಾ, ಅದೆಲ್ಲದರ ಕ್ಲಾರಿಟಿ ನಮಗೆ ಇಲ್ಲಿ ಸಿಗತ್ತೆ. ನಾವು ಪ್ರತಿಯೊಂದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಅದರಿಂದ ಭಗವದ್ಗೀತೆಯ ತತ್ವಗಳನ್ನು, ಅಂದರೆ ಹೇಳಿರುವ ತತ್ವಗಳನ್ನು ಅನುಷ್ಠಾನಕ್ಕೆ ತರುವ ಮನುಷ್ಯನು ತನ್ನ ಬದುಕನ್ನು ಪರಿಪೂರ್ಣ ಮಾಡಿಕೊಳ್ಳಬಹುದು ಮತ್ತು ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಪಡೆಯಬಹುದು. ಇದೇ ಭಗವದ್ಗೀತೆಯ ಸಾರ, ಸರ್ವಸ್ವ. ಸೊ ಗೀತಾ ಮಹಾತ್ಮೆಯ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದಾಗ, ಗೀತಾ ಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ಅಂತ ಶಂಕರಾಚಾರ್ಯರು ನಮಗೆ ಗೀತಾ ಮಹಾತ್ಮೆಯಲ್ಲಿ ಹೇಳಿದ್ದಾರೆ. ಯಾರು ಈ ಗೀತೆಯನ್ನು, ಅಧ್ಯಾಯವನ್ನು, ಉಪದೇಶವನ್ನು ಪಠನೆ ಮಾಡ್ತಾನೆ, ಅದನ್ನು ಅರ್ಥ ಮಾಡ್ಕೊಳ್ತಾನೆ, ಅವನಿಗೆ ಎಲ್ಲ ದುಃಖ ಮತ್ತು ಆತಂಕಗಳಿಂದ ಅವನು ಮುಕ್ತನಾಗ್ತಾನೆ. ಭಯ ಶೋಕಾದಿ ವರ್ಜಿತ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಬೋದು. ಆಮೇಲೆ ಅವ್ರು ಹೇಳ್ತಾರೆ, ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತೀಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ ಅನ್ನುವಂತಹದ್ದು. ಅದರಿಂದ ಪೂರ್ವಜನ್ಮ, ಇದೆಷ್ಟೋ ಜನ್ಮದ ಕರ್ಮಗಳ ಫಲಗಳನ್ನು ಸಹಿತ ಅದು ನಾಶ ಮಾಡುತ್ತೆ ಅನ್ನುವಂಥದ್ದು ನಾವು ಇಲ್ಲಿ ಪಾಪಕರ್ಮಗಳು, ಅದರಿಂದ ಮುಕ್ತಿಯನ್ನು ನಾವು ಪಡೆಯಬಹುದು. ಆಮೇಲೆ ಮಲಿನೇ ಮೋಚನಂ ಪುಂಸ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಆ ರೀತಿಯಾಗಿ ಗೀತೆ ಎನ್ನುವಂತಹ ಗಂಗೆಯಲ್ಲಿ ನಾವು ಸ್ನಾನ ಮಾಡಿದರೆ ಅದು ನಮ್ಮ ಕೊಳೆಯನ್ನು, ನಮ್ಮ ಪಾಪಗಳನ್ನು ನಾಶ ಮಾಡುತ್ತೆ. ಗೀತಾ ಮಹಾತ್ಮೆಯಲ್ಲಿ ಹೇಳಲಾಗಿದೆ, ಗೀತಾ ಸುಗೀತಾ ಕರ್ತವ್ಯ ಕಿಮ್ಮೆನೆ ಶಾಸ್ತ್ರ ವಿಸ್ತರೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ ವಿನಿಸೃತ. ಗೀತೆ ಅನ್ನುವಂತಹದ್ದು ಮುಖ ಪದ್ಮಾದ್ ವಿನಿಸೃತ, ಅಂದರೆ ಯಾರು ಕೃಷ್ಣನ ಬಾಯಿಯಿಂದ ಬಂದಿರುವಂತಹದ್ದು. ನಾವು ಗಂಗಾಜಲಕ್ಕೆ ಮತ್ತೆ ಭಗವದ್ಗೀತೆಗೆ ಹೋಲಿಸಿದ್ರೆ, ಗಂಗಾಜಲ ಕೃಷ್ಣ ಪಾದೋದಕಂ, ಭಗವಂತನ ಪಾದದಿಂದ ಬಂದಿರುವಂತಹದ್ದು ಗಂಗೆ. ಆದರೆ ಭಗವದ್ಗೀತೆ ಭಗವಂತನಿಂದ, ಸ್ವಂತ ಕೃಷ್ಣನಿಂದ ಬಂದಿರುವಂತಹದ್ದು. ಅದೇ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಸ್ವಂತ ಬಂದು ಹೇಳಿದಾನೆ ಇಲ್ಲಿ, ಅದನ್ನಾದರೂ ನಾವು ಅಟ್ಲೀಸ್ಟ್ ನಮ್ಮ ಒಂದು ಪ್ರಯತ್ನ ಇರಬೇಕು, ಅದನ್ನಾದರೂ ನಾವು ಜೀವನದಲ್ಲಿ ಒಮ್ಮೆ ಪೂರ್ತಿಯಾಗಿ ಪರಿಪೂರ್ಣವಾಗಿ ಅದನ್ನು ಕೇಳೋದಕ್ಕೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಯಾಕೆಂದರೆ ಭಗವಂತನೇ ಸ್ವಂತ ಬಂದು ಹೇಳಿರುವಂತಹದ್ದು, ಅಂತಹ ಒಂದು ಗ್ರಂಥ ನಮಗೆ ಎಲ್ಲಿ ಸಿಗತ್ತೆ. ಆದ್ದರಿಂದ ನನ್ನ ಒಂದು ನಿಮ್ಮಲ್ಲಿ ವಿನಂತಿ ಏನಂದರೆ, 18 ದಿವಸ ಭಗವದ್ಗೀತೆಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಈ ಒಂದು ಪ್ರಯತ್ನದಲ್ಲಿ ಬಂದಿದ್ದೀರಿ ನೀವು, ದಯವಿಟ್ಟು ಎಲ್ಲರೂ ಒಂದು ದಿನಾನೂ ತಪ್ಪಿಸದೇ ಅಟೆಂಡ್ ಮಾಡಿಕೊಂಡು 18 ದಿವಸದ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಯಾಕೆಂದರೆ ನೀವು ಏನೋ ನಾನು ರೆಕಾರ್ಡಿಂಗ್ ಕೇಳ್ತೇನೆ, ಅದು ಮಾಡ್ತೇನೆ, ಅದೆಲ್ಲ ಆಗೋದಿಲ್ಲ. ರೆಕಾರ್ಡಿಂಗ್ ನಾವು ಹಾಕ್ತೇವೆ ನಿಮ್ಮ ರೆಫರೆನ್ಸ್ಗೋಸ್ಕರ ಅಂತ, ಆದರೆ ಅದನ್ನೇ ನಿಮಗೆ ಆಗೋದಿಲ್ಲ ಅದು. ಯಾಕೆಂದರೆ ಒಂದು ಸ್ಟ್ರಿಕ್ಟಾಗಿ 18 ದಿವಸ ನಾವು ಇದು ಅಟೆಂಡ್ ಮಾಡ್ತೀನಿ. ಯಾಕೆಂದರೆ ಇದು ನೀವು ಯಾವುದೇ ಒಂದು ಎಷ್ಟೋ ಒಂದು ಹಣ ಕೊಟ್ಟು ಯಾವುದೋ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟು ಅಥವಾ ಅದಕ್ಕೋ ಇದಕ್ಕೋ ಹೋಗ್ತೀರಾ ಅಲ್ವಾ, ಮೈಂಡ್ ಸ್ಟಾರ್ಮಿಂಗ್ ಅಥವಾ ಬೇರೆ ಬೇರೆ ಏನೋ ನಮ್ಮ ಫ್ಯೂಚರ್ ಕ್ರಿಯೇಷನ್ ಬಗ್ಗೆ ಎಷ್ಟೋ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಆ ಥರದ್ದು ಪ್ರೋಗ್ರಾಮ್ ದುಡ್ಡು ಕೊಟ್ಟು ಹೋಗ್ತೇವೆ. ಆದರೆ ಅದೆಲ್ಲದರ ಸಾರ, ಅದರೆಲ್ಲದರ ಹಿಂದೆ ನಿಜವಾದ ಸೋರ್ಸ್ ಏನು ಅನ್ನುವಂಥದ್ದು ನಮಗೆ ಇದರಿಂದ ಪೂರ್ತಿಯಾಗಿ ಸಿಗುತ್ತೆ. ಇದು ಕಲಿತ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ, ಬೇರೆ ಎಲ್ಲ ಏನೂ ಇಲ್ಲ ಅನ್ನುವಂಥದ್ದು. ಅದರಿಂದ ದಯವಿಟ್ಟು ತಪ್ಪದೆ ಭಗವದ್ಗೀತೆಯ 18 ದಿವಸವನ್ನು ಕಂಪ್ಲೀಟ್ ಮಾಡಿ. ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ತ್ರಾದ್ವಿನಿಸ್ಮೃತಂ ಗೀತಾಗಂಧೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಈ ಗಂಗಾಜಲವನ್ನು ಯಾರು ಕುಡಿತಾನೆ, ಗೀತೆ ಅನ್ನುವಂಥ ಗಂಗಾಜಲವನ್ನು ಕುಡಿದವನಿಗೆ, ಅಂದರೆ ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತಂದವನಿಗೆ ಮತ್ತೆ ಪುನರ್ಜನ್ಮ ಅನ್ನುವಂತಹದ್ದೇ ಇಲ್ಲ. ಅವನು ಈ ಜನ್ಮ ಮೃತ್ಯು ಜರಾ ವ್ಯಾಧಿಯ ಚಕ್ರದಿಂದ ಹೊರಗೆ ಬರ್ತಾನೆ ಅನ್ನುವಂಥದ್ದನ್ನು ಕೃಷ್ಣ ಇಲ್ಲಿ ನಮಗೆ ಹೇಳಿದ್ದಾನೆ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಶಂಕರಾಚಾರ್ಯರು ಹೇಳ್ತಾರೆ, ಒಂದೇ ಒಂದು ಶಾಸ್ತ್ರ ನಮಗಿದ್ರೆ ಸಾಕು, ಅದು ದೇವಕೀ ಪುತ್ರ ಗೀತಂ ಭಗವದ್ಗೀತೆ. ನಮಗೆ ಒಂದು ಶಾಸ್ತ್ರ ಬೇರೆ ಇದು ಅಂದರೆ ಎಲ್ಲ ವೇದಗಳ ಸಾರ ಭಗವದ್ಗೀತೆ. ಎಲ್ಲ ವೇದಗಳ ಹಿಂದೆ ಏನು ಹೇಳಲಾಗಿದೆ, ವೇದಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸಿಕೊಂಡು ನಾವು ಕೊನೆಗೆ ಏನು ಭಗವಂತನನ್ನು ಪಡೆಯುತ್ತೇವೋ, ಅವನ ಪಾದವನ್ನು ಪಡೆಯುತ್ತೇವೋ,
ಅಂತಹ ಒಂದು ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ನಮಗೆ ಸಿಗತ್ತೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ. ಒಂದೇ ಒಂದು ದೇವರಿರ್ಲಿ ನಮಗೆ, ದೇವಕಿ ಪುತ್ರ ಶ್ರೀಕೃಷ್ಣ ಇರಲಿ ಅನ್ನುವ ಮಾತನ್ನ ಅವರು ಹೇಳ್ತಾರೆ. ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ. ಒಂದೇ ಒಂದು ಮಂತ್ರ ಇರಲಿ ನಮಗೆ ಭಗವಂತನ ನಾಮಸ್ಮರಣೆಯಲ್ಲಿ. ಹರಿನಾಮಸ್ಮರಣೆಯೇ ಈ ಭವಸಾಗರವನ್ನು ದಾಟಲಿಕ್ಕೆ ನಮಗೆ ಖಂಡಿತವಾಗಿ ಸಹಾಯ ಮಾಡುವಂತಹದ್ದು. ಆದ್ರಿಂದ ಈ ಚೈತನ್ಯ ಮಹಾಪ್ರಭುಗಳ 500 ವರ್ಷ ಶಾಸ್ತ್ರಗಳ ಅಲ್ಲಿ ಎಲ್ಲ ಕಡೆ ಇದೆ ಹರಿ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ನಾವು ಪ್ರತಿನಿತ್ಯ ಹರಿನಾಮ ಸ್ಮರಣೆಯನ್ನ ಮಾಡುವುದರಿಂದ ನಾವು ಖಂಡಿತವಾಗಿಯೂ ಹರಿಯ ರಕ್ಷಣೆಯಲ್ಲೇ ಇರ್ತೇವೆ ಮತ್ತು ಈ ಭವಸಾಗರವನ್ನು ದಾಟಲಿಕ್ಕೆ ನಮಗೆ ಬಹಳ ಸುಲಭವಾಗುತ್ತೆ. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ಒಂದೇ ಒಂದು ಕೆಲಸ ನಮಗೆ ಮಾಡಲಿಕ್ಕೆ ಏನು, ಭಗವಂತನ ಸೇವೆ ಮಾಡಲಿಕ್ಕಿರಲಿ. ನಾವು ಜೀವನದಲ್ಲಿ ಏನನ್ನೇ ಮಾಡಲಿ ಅದನ್ನು ಭಗವಂತನ ಸೇವೆ ಅಂತ ತಿಳ್ಕೊಂಡು ಮಾಡಬೇಕು. ಅದು ಹೇಗೆ ಮಾಡುವುದು ಅನ್ನುವಂಥದ್ದು ನಿಮಗೆ ಅರ್ಥವಾಗುತ್ತೆ ನಮಗೆಲ್ಲರಿಗೆ. ಅದು ಇನ್ನು ನಾವು ಹೀಗೆ ಮುಂದೆ ಹೋದ ಹಾಗೆ ಕರ್ಮಯೋಗವನ್ನು ದಾಟಿ ಮುಂದೆ ಭಕ್ತಿಯೋಗ ಮತ್ತು ಜ್ಞಾನಯೋಗದ ಹತ್ರ ಹೋದಾಗ ನಮ್ಗೆ ಇದೆಲ್ಲದರ ಬಗ್ಗೆ ಒಂದು ಕನ್ಸಾಲಿಡೇಟೆಡ್ ವ್ಯೂ ಸಿಗುತ್ತೆ ಏನು ಅನ್ನುವಂಥದ್ದು. ಅದರಿಂದ 1 ಚಾಪ್ಟರ್ 2 ಚಾಪ್ಟರ್ 3 ಚಾಪ್ಟರ್ ಅಟೆಂಡ್ ಮಾಡಿಬಿಟ್ಟು ಎಸ್ಕೇಪ್ ಆಗಿ ಆ ಕಡೆ ಭಗವದ್ಗೀತೆ ಅಂದರೆ ಅದೇನಾಗತ್ತೆ ಅಂದರೆ ಈ ಸರಪಣಿಯಿಂದ ಕಳೆದುಕೊಂಡ ಹಾಗೆ ಆಗತ್ತೆ. ಅದರಿಂದ 18 ಚಾಪ್ಟರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ತಪ್ಪದೆ ಅಟೆಂಡ್ ಮಾಡಿ. ಭಗವದ್ಗೀತೆಯಲ್ಲಿ ಟೋಟಲ್ 700 ಶ್ಲೋಕಗಳಿವೆ. ಕೃಷ್ಣ ಹೇಳಿರುವಂತಹದ್ದು 574 ಶ್ಲೋಕಗಳು. ಆಮೇಲೆ ಅರ್ಜುನ ಹೇಳಿರುವಂಥದ್ದು 84 ಶ್ಲೋಕಗಳು, 41 ಶ್ಲೋಕಗಳು ಸಂಜಯ ಹೇಳ್ತಾನೆ. ಮತ್ತೆ ಧೃತರಾಷ್ಟ್ರ ಹೇಳ್ತಾನೆ ಒಂದೇ ಶ್ಲೋಕ, ಮೊದಲನೆಯ ಶ್ಲೋಕ. ಓಕೆ, ಭಗವದ್ಗೀತೆ ನಮಗೆ ಏನು ಲಾಭ ಅನ್ನುವಂಥದ್ದನ್ನ ಶೋಭಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಎಲ್ರಿಗೂ ಕೇಳಿಸ್ತಾ ಇದೆ ಅಲ್ವಾ? ಸ್ಕ್ರೀನ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ? ಹರೇ ಕೃಷ್ಣ. ಹೌದು, ಕಾಣಿಸ್ತಿದೆ. ಎಲ್ರಿಗೂ ಕೇಳಿಸ್ತಾ ಇದೆ ಅಲ್ವಾ ನಾನು ಹೇಳಿದ್ದು? ಕೇಳ್ತದೆ ಕೇಳಿಸ್ತು. ಪ್ರಭುಜಿ. ಓಕೆ, ಶ್ರೀನಿವಾಸ್ ಪ್ರಭುಜಿ ಓದಿ, ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋದು. ಹೌದು, 1 ಮಿನಿಟ್. ಭಾವನಾತ್ಮಕವಾಗಿ ಸಮತೋಲಿತವಾಗಿರುವುದು, ಆಧ್ಯಾತ್ಮಿಕವಾಗಿ ಬಲಶಾಲಿ, ಪಾಪದ ಕ್ರಿಯೆ ಮತ್ತು ಬಯಕೆಯಿಂದ ಮುಕ್ತವಾಗಿದೆ, ಸಂದೇಹಗಳಿಂದ ಮುಕ್ತಿ, ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ, ನಿರ್ಣಯವೇ ಭಕ್ತಿ, ಜ್ಞಾನ ಚಕ್ಷು ವಿದ್ಯ ದದಾತಿ ವಿನಯಂ. ನಾವು ಹೆಚ್ಚು ಗೌರವಾನ್ವಿತ ಮತ್ತು ಸ್ಫೂರ್ತಿದಾಯಕರಾಗುತ್ತೇವೆ. ನಾವು ಸಂತೋಷದಿಂದ ಸ್ವಾಭಾವಿಕವಾಗಿ ಆಗುತ್ತೇವೆ. ಮನಸ್ಸಿನ ಶಾಂತಿ, ನೆಮ್ಮದಿ, ಇದು ನಮ್ಮ ಹೃದಯವನ್ನು ಸುಂದರಗೊಳಿಸುತ್ತದೆ. ಒಬ್ಬರು ಶಿಕ್ಷಕರು ಮತ್ತು ಬೋಧಕರಾಗಬಹುದು. ಶಾಶ್ವತ ಸಂತೋಷ. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಭಾವನಾತ್ಮಕವಾಗಿ, ಯಾಕೆಂದ್ರೆ ಈಗ ಸೈನ್ಸ್ ಅಲ್ಲಿ ಹೇಳ್ತಾರೆ ಅಲ್ಲಿ 3 ಅಂಶಗಳಿವೆ. ಒಂದು ನಮ್ದು ಇಂಟೆಲಿಜೆಂಟ್ ಕೋಶಂಟ್ ಅಂದ್ರೆ ಬುದ್ಧಿಮತ್ತೆ, ನಾವು ಎಷ್ಟು ಬುದ್ಧಿಮತ್ತೆಯ ಒಂದು ಅಂಶ. ಆದರೆ ಇನ್ನೊಂದು ಇಮೋಷನಲ್ ಕೋಶಂಟ್, ಭಾವನಾತ್ಮಕವಾದಂತಹ ಅಂಶ. ಇನ್ನೊಂದು 3ನೇದು ಸ್ಪಿರಿಚುವಲ್ ಕೋಶಂಟ್, ಆಧ್ಯಾತ್ಮಿಕವಾದಂತಹ ಅಂಶ. ಈಗ ತುಂಬಾ ಬುದ್ಧಿವಂತ ಒಬ್ಬನು ಭಾವನಾತ್ಮಕವಾಗಿ ಅವನು ಸರಿಯಾಗಿಲ್ಲ ಅಂದ್ರೆ ಅವನು ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಅವನು ಭಾವನಾತ್ಮಕವಾಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬಹುದು, ಆದರೆ ಅವನು ಸ್ಪಿರಿಚುವಲ್ ಆಗಿ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಅವನು ಪರಿಪೂರ್ಣತೆಯನ್ನ ಪಡೀಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಈ 3 ಅಂಶಗಳನ್ನ ಯಾರು ಅಂದ್ರೆ ಒಂದಕ್ಕೊಂದು ಲಿಂಕ್ ಇದೆ ಇಲ್ಲಿ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಬುದ್ಧಿ ಯೋಗವನ್ನು ಕೊಡುವವನು ನಾನು ಅನ್ನುವಂಥ. ಆದ್ರಿಂದ ಸ್ಪಿರಿಚುವಲ್ ಕೋಶನ್ ಬಹಳ ಬಹಳ ಮುಖ್ಯ ಅನ್ನುವಂತಹದ್ದನ್ನ ವಿಜ್ಞಾನ ಸಹಿತ ಈಗ ಡಿಸ್ಕವರ್ ಮಾಡಿದೆ. ಅದರಿಂದ ಭಾವನಾತ್ಮಕವಾಗಿ ನಮ್ಮ ಇಮೋಷನಲ್ ಬ್ಯಾಲೆನ್ಸ್ ನೋಡಿ, ನಾವು ಯಾವುದೇ ಒಂದು ಸಮಯದಲ್ಲಿ ನಮ್ಮ ಇಮೋಷನ್ ಅನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಹೇಗಿರಬಹುದು, ಮತ್ತೆ ಆಧ್ಯಾತ್ಮಿಕವಾಗಿ ನಾವು ತುಂಬಾ ಸ್ಟ್ರಾಂಗ್ ಆಗ್ತೇವೆ. ಪಾಪದ ಈಗ ಕೆಲವೊಂದು ಟೈಮ್ ಏನಾಗುತ್ತೆ, ಗೊತ್ತಿಲ್ದೆಯೋ ಪಾಪ ಮಾಡ್ಲಿಕ್ಕೆ ಹೋಗ್ಬಿಡ್ತೇವೆ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಆ ಪಾಪದ ಪ್ರಕ್ರಿಯೆಯಿಂದ ಅಥವಾ ಅದರ ಬಯಕೆಯಿಂದ ಮಾಡಬೇಕನ್ನುವಂಥ ಹಂಬಲದಿಂದ ನಾವು ಹೊರಗೆ ಬರಬಹುದು. ಸಂದೇಹಗಳು ಯಾರ ಮೇಲೆ ಡೌಟ್ ಮಾಡೋದಿಲ್ಲ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಯಾವಾಗಲೂ ಡಿಸಿಷನ್ ತಗೊಳ್ಬೇಕು. ಏನಾದರೂ ಒಂದು ಡಿಸಿಷನ್ ತಗೊಳ್ಳುವಾಗ ನಿರ್ಣಯ ನಮ್ಗೆ ಏನಾಗುತ್ತೆ, ಅದು ಮಾಡ್ಲಾ, ಇದು ಬೇಡ, ಇದು ಮಾಡ್ಲಾ, ಡ್ಯುಯಾಲಿಟಿ ಬರುತ್ತೆ. ಆ ಡ್ಯುಯಾಲಿಟಿ ಬಂದಾಗ ಏನಾಗುತ್ತೆ, ನಮಗೆ ಡೌಟ್ ಬರುತ್ತೆ, ನಾನು ಮಾಡಿದ್ ಸರಿ ಇದೆಯಾ ಇಲ್ವಾ ಅನ್ನುವಂಥದ್ದು. ಅದರಿಂದ
ಭಕ್ತಿಯಲ್ಲಿ ಭಗವಂತನ ಮನಸ್ಸಲ್ಲಿ ಭಗವಂತನಲ್ಲಿ ಮನಸ್ಸಿಟ್ಟು ತೆಗೆದುಕೊಂಡ ನಿರ್ಣಯ ಯಾವಾಗಲೂ ಸರಿ ಇರುತ್ತೆ. ಜ್ಞಾನ ಶಿಕ್ಷೆ ನಮಗೆ ಜ್ಞಾನ ಬರುತ್ತೆ, ವಿದ್ಯೆ ಇದರಿಂದ ನಾವು ವಿನಯವಂತರಾಗ್ತೇವೆ, ಗೌರವವನ್ನು ಪಡಿತೇವೆ ಸಮಾಜದಲ್ಲಿ, ನಮಗೆ ಯಾವಾಗಲೂ ಒಂದು ರೀತಿಯ ಸ್ಫೂರ್ತಿ ಇರುತ್ತೆ ಬದುಕಲಿಕ್ಕೆ, ಸಂತೋಷ ಸ್ವಾಭಾವಿಕವಾಗಿ ಬರುತ್ತೆ ನಮಗೆ, ಮತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನುವಂತಹದ್ದು ಸಿಗುತ್ತೆ ಇದರಿಂದ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಹೃದಯವು ಸಹಿತ ಸುಂದರವಾಗಿರುತ್ತೆ. ಹೃದಯದಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ವಾಸಿಸ್ತಾನೆ, ಅವನಿಗೆ ಒಂದು ಸುಂದರವಾದಂತಹ ಹೃದಯ ವಾಸಸ್ಥಳ ಸಿಗತ್ತೆ. ಒಬ್ಬ ಶಿಕ್ಷಕರು ಇದನ್ನ ನೀವು ಕಲ್ತ್ಬಿಟ್ಟು ನೀವು ಯಾರಿಗಾದ್ರೂ ಭಗವದ್ಗೀತೆಯನ್ನ ಬೋಧಿಸ್ಲಿಕ್ಕೆ ರೆಡಿ ಆಗಬಹುದು. ಶಾಶ್ವತವಾದಂತಹ ಸಂತೋಷ ಏನು, ಎಲ್ಲರೂ ನಮಗೆ ಹ್ಯಾಪಿನೆಸ್ ಪ್ರೋಗ್ರಾಮ್, ಹ್ಯಾಪಿನೆಸ್ ಅದಕ್ಕೆ ಇದಕ್ಕೆ ಅಂತ ಹುಡ್ಕೊಂಡು ಹೋಗ್ತಾರೆ. ಆದರೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಖಂಡಿತವಾಗಿ ನಮಗೆ ಶಾಶ್ವತವಾದಂತಹ ಸಂತೋಷ ಸಿಕ್ಕತ್ತೆ ಅನ್ನುವಂತಹದ್ದು. ಸೊ ಇದು ಭಗವದ್ಗೀತೆಯ 18 ಅಧ್ಯಾಯಗಳು. ಆಮೇಲೆ ಇಲ್ಲಿ ಭಗವದ್ಗೀತೆ ಅರ್ಜುನನಿಗೆ ಕೃಷ್ಣ ಹೇಳಿದ್ದು, ಆದರೆ ಅದು ಒಂದು ಕೃಷ್ಣನ ವ್ಯವಸ್ಥೆ, ನಮಗೆ ಅವನ ಆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಕೃಷ್ಣನಿಂದ ನಮಗೆ ಸಿಕ್ಕಿರುವಂತಹ ಒಂದು ವ್ಯವಸ್ಥೆ ಇದು ಒಂದು. ಯಾಕೆಂದ್ರೆ ಕೃಷ್ಣ ಅದೇ ರೀತಿಯಾಗಿ ನಮಗೆ ಒಂದು ರೀತಿಯಿಂದ ಭ್ರಮೆಯನ್ನು ಕ್ರಿಯೇಟ್ ಮಾಡಿ ಅವನು ನಮಗೆ ಏನನ್ನು ಹೇಳಬೇಕು ಅದನ್ನು ಹೇಳ್ತಾನೆ. ಅದರಿಂದ ಅರ್ಜುನನ ಗೊಂದಲ ಮತ್ತು ವಿಸ್ಮಯ ಇಲ್ಲದಿದ್ದರೆ ಕೃಷ್ಣನು ಅವನನ್ನು ರಕ್ಷಿಸಲು ಭಗವದ್ಗೀತೆಯನ್ನು ಮಾತನಾಡುವ ಅಗತ್ಯವಿಲ್ಲ. ಅರ್ಜುನನು ಭಗವದ್ಗೀತೆಯ ಮೊದಲ ಕೆಳಗನಾಗಿದ್ದರೂ ಅದು ಎಲ್ಲರ ಅನುಕೂಲಕ್ಕಾಗಿ, ಅದರಿಂದ ಈ ಭಗವದ್ಗೀತೆ ಅನ್ನುವಂಥದ್ದು ನಮ್ಮೆಲ್ಲರ ಅನುಕೂಲಕ್ಕಾಗಿ. ಸೊ ಅರ್ಜುನನ ನಿರ್ಣಯ ಏನು ಅನ್ನುವಂಥದ್ದು, ಕೃಷ್ಣನು 2 ಸನಿಗಳ ಮಧ್ಯೆ ಅರ್ಜುನಿಗೆ ಹೇಳ್ತಾನೆ ಅರ್ಜುನ ಹೇಳ್ತಾನೆ ರಥ ನಿಲ್ಲಿಸು ಅಂತ. ಅಲ್ಲಿ ಹೋಗಿ ಅವನು ಕುರುಕ್ಷೇತ್ರದ 2 ಸೈನ್ಯವನ್ನ ವೀಕ್ಷಿಸ್ತಾನೆ. ಅದನ್ನ ನೋಡಿ ಅವನಿಗೆ ಕಷ್ಟ ಆಗತ್ತೆ, ತಾನು ಯುದ್ಧ ಮಾಡಲಿಕ್ಕೆ ತಾನು ಯುದ್ಧ ಮಾಡೋದಿಲ್ಲ ಅನ್ನುವಂತಹ ಒಂದು ನಿರ್ಣಯಕ್ಕೆ ಅವನು ಬಂದ್ಬಿಡ್ತಾನೆ. ಅದರಿಂದ ಅವನು ಕೃಷ್ಣನಿಗೆ ಶರಣಾಗತನಾಗ್ತಾನೆ. ಕೃಷ್ಣನಿಗೆ ಶರಣಾಗತರಾದ್ಮೇಲೆ ಕೃಷ್ಣ ಅವನ ಗೊಂದಲಗಳನ್ನ ನಿವಾರಿಸ್ತಾನೆ. ಅದು ಹೇಗೆ ಅನ್ನುವಂಥದ್ದನ್ನು ನಾವು ನೋಡೋಣ. ಸೊ ನಾವೀಗ ಭಗವದ್ಗೀತೆಯ ಯಾವುದೇ ಒಂದು ನಮ್ಮ ಡೆಸ್ಟಿನೇಷನ್ಗೆ ಹೋಗಬೇಕು, ನಾವು ಒಂದು ನಮ್ಮ ಗುರಿ ಮುಟ್ಟಬೇಕು ಅಂದ್ರೆ ನಾವು ಮೊದಲ ಹೆಜ್ಜೆ ಇಡಲೇಬೇಕಾಗತ್ತೆ. ಅಂತಹ ಒಂದು ಮೊದಲ ಹೆಜ್ಜೆಯನ್ನು ನಾವೆಲ್ಲ ಇಟ್ಟಿದ್ದೇವೆ ಇಲ್ಲಿ ಈಗ. ಅದರಿಂದ ಈ ಗೀತೆಯ ಅತೀಂದ್ರಿಯತೆ ಇದು ನಮ್ಮ ಇಂದ್ರಿಯಗಳ ಗ್ರಹಿಕೆಗೆ ದೂರವಾಗಿರುವಂತಹದ್ದು. ಈಗ ಪಂಚೇಂದ್ರಿಯಗಳಿದೆ, ಪಂಚೇಂದ್ರಿಯಗಳ ಗ್ರಹಿಕೆಗೆ ಅತೀಂದ್ರಿಯವಾಗಿರುವಂತಹದ್ದು. ಅಂತಹ ಒಂದು ಅತೀಂದ್ರಿಯವಾದಂತಹ ಜ್ಞಾನವನ್ನು ಪಡೆಯಲಿಕ್ಕೆ ನಾವು ಈಗ ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಅದಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅಂದ್ರೆ ಈ ಗೀತೆ ಅನ್ನುವಂತಹದ್ದು ಏನು? ಎಲ್ಲ ಉಪನಿಷತ್ತುಗಳು ಹಸು, ಆದರೆ ಈ ಹಸುವಿನ ಹಾಲು ಕರೆಯುವವನು ಯಾರು? ಉಪನಿಷತ್ತುಗಳು. ಗೀತಾ ಇದು ಭಗವದ್ಗೀತೋಪನಿಷತ್ತು, ಮಹಾ ಉಪನಿಷತ್ತು. ಇದು ಗೀತೆಗಳ ಇದು ಗ್ರಂಥರಾಜ. ಅಂತಹ ಒಂದು ಉಪನಿಷತ್ತುಗಳ ಸಾರ ಅದನ್ನ ಕರೆಯುವವನು ಅದು ಒಂದು ಹಸು, ಆದರೆ ಅದನ್ನು ಕರೆಯುವವನು ಶ್ರೀಕೃಷ್ಣ. ಅಲ್ಲಿಂದ ಸಿಗುವಂತಹ ಆ ಹಾಲೇನಿದೆ, ಈ ಉಪನಿಷತ್ತುಗಳಿಂದ, ಗೀತೋಪನಿಷತ್ತಿನಿಂದ ನಮಗೆ ಸಿಗುವಂತಹ ಈ ಹಾಲೇನಿದೆ, ಇದು ಮಕರಂದ. ಅದು ಆ ಮಕರಂದ ಯಾರು ಅದನ್ನ ಉಣ್ತಾರೆ? ಯಾರೋ ನಾಸ್ತಿಕರಿದ್ರೆ ಅವರಿಗೆ ಉಣ್ಲಿಕ್ಕೆ ಸಾಧ್ಯವಿಲ್ಲ, ಅದರ ರುಚಿಯೂ ಗೊತ್ತಾಗೋದಿಲ್ಲ ಅವರಿಗೆ. ಅದರಿಂದ ಆಸ್ತಿಕರಾದಂತಹ ನಮ್ಮಂಥವ್ರಿಗೆ ಯಾರು ಇಲ್ಲಿ ಬಂದು ನಾವೀಗ ಅದನ್ನ ಅರ್ಥ ಕೇಳಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಬಂದು ಕುಳಿತಿದ್ದ ಅಂಥವರಿಗೆ ಅದು ಖಂಡಿತವಾಗಿಯೂ ಅವರು ಅದನ್ನು ಕುಡಿತಾರೆ ಮತ್ತು ಅದನ್ನು ಆನಂದಿಸ್ತಾರೆ ಅನ್ನುವಂಥದ್ದು. ಸೊ ನನ್ನ ಜೊತೆಗೆ ಒಂದಿಬ್ರು ಅನ್ಮ್ಯೂಟ್ ಮಾಡಿ ಈ ಸಂಕಲ್ಪ ತಗೊಂಡು ನಾವೀಗ ಗೀತೆಯ ಮೊದಲನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಇಷ್ಟೋ ತನಕ ಪೀಠಿಕೆ ಇತ್ತು, ನಾಳೆಯಿಂದಲ್ಲ ಇಮಿಡಿಯೇಟ್ ಅಧ್ಯಾಯನ ಸ್ಟಾರ್ಟ್ ಮಾಡ್ತೇವೆ. ಓಕೆ, ಪೀಠಿಕೆ ಅನ್ನೋದಿಲ್ಲ. ಅದರಿಂದ ನನ್ನ ಜೊತೆ ಯಾರಾದರೂ ಇಬ್ರು ಅನ್ಮ್ಯೂಟ್ ಮಾಡಿ. ಓಕೆ, ನಾನು ಹೇಳ್ತೇನೆ, ನೀವು ಅದನ್ನ ಫಾಲೋ ಮಾಡಿ. ಆಗ್ಬೋದಾ? ಯಾರು ಹೇಳ್ತೀರಾ? ಹರೇ ಕೃಷ್ಣ. ಓಕೆ, ಮನೋರಮಾ ಪ್ರಭುಜಿ, ಶ್ರೀನಿವಾಸ್ ಪ್ರಭುಜಿ, ಸುದರ್ಶನ್ ಪ್ರಭುಜಿ. ಓಕೆ, ಧನ್ಯವಾದಗಳು. ನಾನು ಹೇಳ್ತೇನೆ, ನೀವು ನನ್ನ ರಿಪೀಟ್ ಮಾಡಿ. ಓಕೆ ಎಲ್ರು. ನಾನು ಎಲ್ಲಾ 18 ದಿನಗಳ ಭಗವದ್ಗೀತೆ ತರಗತಿಗಳಿಗೆ ತಪ್ಪದೇ ಹಾಜರಾಗಲಿದ್ದೇನೆ. ನಾನು ಶ್ರೀ ಶ್ರೀ ರಾಧಾ ಗೋವಿಂದ ಮತ್ತು ಶ್ರೀಲಾ ಪ್ರಭುಪಾದರ ಆಶೀರ್ವಾದದಿಂದ ಈ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಹರೇ ಕೃಷ್ಣ 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 ಹರೇ ಹರೇ,
ಹರೇ हरे ರಾಮ कृष्णा हरे कृष्णा कृष्ण कृष्ण हरे हरे ಹರೇ ರಾಮ ಹರೇ ರಾಮ हरे ರಾಮ राम ರಾಮ हरे ಹರೇ राम ಹರೇ ಹರೇ ರಾಮ हरे राम ಹರೇ हरे राम 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 हरे हरे ಎಲ್ರು ಹೇಳ್ಬೋದು ನಮ್ ಜೊತೆಗೆ 3 ಸಲ ಹೇಳೋಣ. ಈಗ 1 ಸಲ ಆಯ್ತು, ಇನ್ನು 2 ಸಲ. ಹರೇ ಕೃಷ್ಣ ಕೃಷ್ಣ हरे ಕೃಷ್ಣ कृष्ण ಹರೇ ಹರೇ कृष्ण हरे ಹರೇ हरे ರಾಮ हरे ರಾಮ राम ರಾಮ ರಾಮ ಹರೇ राम ಹರೇ राम हरे हरे ಹರೇ ಕೃಷ್ಣ हरे ಕೃಷ್ಣ कृष्णा ಹರೇ कृष्ण ಹರೇ कृष्ण हरे ಹರೇ हरे ರಾಮ हरे ರಾಮ राम ರಾಮ हरे राम ಹರೇ राम ಹರೇ. राम हरे हरे ಧನ್ಯವಾದಗಳು ಎಲ್ರಿಗೂ. ಸೊ ಈಗ ನಾವು ಮೊದಲನೇ ಅಧ್ಯಾಯಕ್ಕೆ ಬರ್ತಾ ಇದ್ದೇವೆ. ಇಲ್ಲಿ ಏನು ಮಹಾಭಾರತ ಯುದ್ಧ ಶುರುವಾಗಿದೆ. ಯುದ್ಧ ಶುರುವಾಗಿದೆ ಅಂದ್ರೆ ಶುರುವಾಗ್ಲಿಕ್ಕಿದೆ. 2 ಸೈನ್ಯ ಒಂದರ ಎದುರುಗಡೆ ಇನ್ನೊಂದು ನಿಂತಿದೆ. ಕೌರವರ ಸೈನ್ಯ, ಪಾಂಡವರ ಸೈನ್ಯ ಎರಡೂ ನಿಂತಿದೆ. ಆ 2 ಸೈನ್ಯವನ್ನ ವೀಕ್ಷಣೆ ಮಾಡ್ತಾ ಇರುವಂತಹವರಲ್ಲಿ 3 ಜನರನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ಬಹುದು. ಮೊದಲನೇದಾಗಿ ಧೃತರಾಷ್ಟ್ರ ಅಲ್ವಾ? ಮಧ್ಯದಲ್ಲಿ ಯಾರಿರ್ಬಹುದು? अर्जुन ಅರ್ಜುನ. ಇಲ್ಲಿ ಕೆಳಗಡೆ ಯಾರಿರ್ಬಹುದು? ಕೃಷ್ಣ. ದುರ್ಯೋಧನ. दुर्योधन ಓಕೆ, ಕೃಷ್ಣ ಕೃಷ್ಣ ನೀವೇ. ಇಲ್ಲಿ 3 ಜನರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕೆಂದ್ರೆ ಕೌರವರ ಸೈಡಲ್ಲಿ ದುರ್ಯೋಧನ, ಪಾಂಡವರ ಸೈಡಲ್ಲಿ ಅರ್ಜುನ, ಇಲ್ಲಿ ಧೃತರಾಷ್ಟ್ರ. ಧೃತರಾಷ್ಟ್ರ ಕುರುಡ, ಅವನು ಅರಮನೆಯಲ್ಲಿ ಕುಳಿತಿರ್ತಾನೆ. ಆದರೆ ಅವನಿಗೆ ವ್ಯಾಸರ ಆಶೀರ್ವಾದದಿಂದ ಅವನ ಜೊತೆಗೆ ಸಂಜಯ ಇರ್ತಾನೆ. ಸಂಜಯನಿಗೆ ಅವನಿಗೆ ದಿವ್ಯ ಚಕ್ಷುವನ್ನ ವ್ಯಾಸರು ಅನುಗ್ರಹಿಸ್ತಾರೆ. ಅದರಿಂದ ಅರಮನೆಯಲ್ಲೇ ಕುಳಿತು ಯುದ್ಧ ಭೂಮಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ದ ಸಂಜಯ. ಅದರಿಂದ ಸಂಜಯ ಧೃತರಾಷ್ಟ್ರನ ಜೊತೆಗಿದ್ದು ಅಲ್ಲಿರ್ತಾನೆ. ಅದರಿಂದ ಈ 3 ಜನರ ನಾವು ಈ 1ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಇದನ್ನು ನೋಡ್ಲಿಕ್ಕಿದ್ದೇವೆ. ಸೊ ಏನು ಉದಾಹರಣೆಯಾಗಿ ನಾವು ನೋಡ್ಲಿಕ್ಕೆ ಹೋದ್ರೆ, ಧೃತರಾಷ್ಟ್ರ ಉವಾಚ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಧೃತರಾಷ್ಟ್ರನ ರಿಯಾಕ್ಷನ್. ಶ್ರೀ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯೋತ್ಸವಃ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಇಲ್ಲಿ ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ. ಏನು ಕೇಳ್ತಾ ಇದ್ದಾನೆ? ಧರ್ಮಕ್ಷೇತ್ರ, ಕುರುಕ್ಷೇತ್ರ, ಇಂತಹ ಒಂದು ಧರ್ಮಕ್ಷೇತ್ರವಾದಂತಹ ಈ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸೇರಿರುವಂತಹವರು ಎಲ್ಲ ಯೋಧರು ನನ್ನವರು ಮತ್ತೆ ಪಾಂಡವರು. ಕಿಮಕುರ್ವತ ಸಂಜಯ. ಇಲ್ಲಿ ನೋಡಿ, ಮಾಮಕ ಪಾಂಡವಾಶ್ಚೈವ ಅಂದ್ರೆ ನನ್ನವರು ಮತ್ತೆ ಪಾಂಡವರು ಅನ್ನುವಂಥ ಮಾತನ್ನ ಆಡ್ತಾನೆ. ಅಂದ್ರೆ ಪಾಂಡವರು ನನ್ನವರಲ್ಲ ಅನ್ನುವಂತಹದ್ದನ್ನು ಅವನು ಆಲ್ರೆಡಿ ಅಲ್ಲಿ ಹೇಳ್ತಾ ಇದ್ದಾನೆ. ಪಾಂಡವರು ಬೇರೆ, ನನ್ನವರು ಅಂದ್ರೆ ಕೌರವರು ಮತ್ತೆ ಪಾಂಡವರು. ಅವ್ರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅನ್ನುವಂತಹದ್ದು. ಸೊ ಅವನ ನಿಜವಾದ ಉದ್ದೇಶ ಏನು ಈ ಒಂದು ಸನ್ನಿವೇಶಕ್ಕೆ? ನಾವು ಧರ್ಮಕ್ಷೇತ್ರ, ಈ ಕುರುಕ್ಷೇತ್ರ ಅನ್ನುವಂತಹದ್ದು ಧರ್ಮಕ್ಷೇತ್ರ. ಯಾಕೆಂದ್ರೆ ಇಲ್ಲಿ ಹಲವಾರು ಋಷಿಮುನಿಗಳು, ದೇವತೆಗಳು ಸಹಿತ ಬಂದು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರುವಂತಹ ಒಂದು ಸ್ಥಳ. ಆದ್ರಿಂದ ಅವನಿಗೆ ಗೊತ್ತಿದೆ ಈ ಧರ್ಮಕ್ಷೇತ್ರದಲ್ಲಿ ಪಾಂಡವರು ಧರ್ಮದ ಕಡೆ ಇದ್ದಾರೆ, ಕೌರವರು ಧರ್ಮದ ಕಡೆಗೆ ಇಲ್ಲ. ಅದರಿಂದ ಅವನಿಗೆ ಒಂಥರ ಸಂದೇಹ, ಅಲ್ಲಿ ಗೆಲ್ತಾರ ಇಲ್ಲ ಅಂತಹ ಒಂದು ಧರ್ಮಕ್ಷೇತ್ರದಲ್ಲಿ ಅವನ ಉದ್ದೇಶ ಏನು? ಮಾಮಕ ಪಾಂಡವ ಅಂತ ಒಂದು ಹುಳಿ ಹಿಂಡುವಂಥದ್ದು, ನನ್ನವರು. ಮತ್ತೆ ಇದು ಒಂದು ನಾವು ದಾಯಾದಿ ಮಾತ್ಸರ್ಯ ಅಂತ ಹೇಳ್ತೀವಲ್ಲ, ಈ ದಾಯಾದಿ ಮಾತ್ಸರ್ಯ ಅನ್ನುವಂತಹ ಒಂದು ಹುಳಿಯನ್ನ ಹಿಂಡಿ ಅವನ ಉದ್ದೇಶ ಏನಿತ್ತು? ಕಿಮಕುರ್ವತ. ಅವನಿಗೇನು ಸೈನ್ಯ ದೊಡ್ಡದಿದೆ, ಕೌರವರ ಸೈನ್ಯ ದೊಡ್ಡದಿದೆ, ಪಾಂಡವರ ಸೈನ್ಯ ಚಿಕ್ಕದಿದೆ. ಹೇಗಾದ್ರೂ ಮಾಡಿ ತಾನು ತನ್ನವರು ಗೆಲ್ತಾರ, ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಉದ್ದೇಶ. ಅಂದ್ರೆ ರಸಗುಲ್ಲ, ಇದು ಹುಳಿ ಹಿಂಡಿ ಹಾಲಿಗೆ ರಸಗುಲ್ಲ ತಿನ್ನುವಂತಹ ಒಂದು ಅಭ್ಯಾಸ ಧೃತರಾಷ್ಟ್ರನದ್ದು. ಅವನು ಮಾತ್ಸರ್ಯ, ಒಂದು ದಾಯಾದಿ ಮಾತ್ಸರ್ಯದ ಇದನ್ನ ಮಾಡಿ ಆ ರೀತಿಯಾಗಿ ಅನುಭವಿಸ್ಲಿಕ್ಕೆ ಅವನು ಆಲೋಚನೆ ಮಾಡ್ತಾನೆ. ಅದೇ ರೀತಿಯಾಗಿ ದುರ್ಯೋಧನನ ಆಲೋಚನೆ ಏನು? ಸೊ ನನಗೆ ಯಾರಾದರೂ ನೀವು ಅನ್ಮ್ಯೂಟ್ ಮಾಡಿ ಅರ್ಥ ಇದು ಮಾಡ್ಬೋದು. ಓವರ್ ರೀಡಿಂಗ್ ಮಾಡಬೇಡಿ. ಬೇರೆಯವರು ಓದಬೇಕಾದ್ರೆ ಒಬ್ರು ಇದು ಮಾಡಿ, ಅರ್ಥ ಮಾತ್ರ ಓದಿ. ಯಾಕೆಂದ್ರೆ ಎಲ್ಲರೂ ಶ್ಲೋಕ ಕರೆಕ್ಟಾಗಿ ಓದಲ್ಲ. ಅದರಿಂದ ಶ್ಲೋಕ ನಾನು ಓದ್ತೇನೆ, ನಿಮಗೆ ಲೆವೆಲ್ 2 ನಲ್ಲಿ ಶ್ಲೋಕ ಓದೋ ಅಪಾರ್ಚುನಿಟೀಸ್ ಇದೆ. ಓಕೆ, ಈಗ ನಾನು ಶ್ಲೋಕ ಓದ್ತೇನೆ, ಅರ್ಥವನ್ನ ಯಾರಾದರೂ ನೀವು ಓದಿ. ಪಶ್ಚೈತಾಂ ಪಾಂಡು ಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಹರೇ ಕೃಷ್ಣ. ಯಾರು ಓದ್ತೀರಾ ಅರ್ಥ? ಕೃಷ್ಣ. ಹಾ, ಓದಿ ಮಾತಾಜಿ. ಶ್ಲೋಕ ಹೇಳ್ಬೇಕಾ ಪ್ರಭುಜಿ? ಅರ್ಥ ಮಾತ್ರ. ಕೆಳಗಡೆ ಇದೆಯಲ್ಲ ಅದೇನಾ? ಹೌದು.
ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಸಲದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಮಾತಾಜಿ. ಸೊ ಈಗ ಈ ಕಡೆ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ? ದುರ್ಯೋಧನ ಎಲ್ಲಿ ಹೋಗಿದ್ದಾನೆ? ಅವನು ದ್ರೋಣಾಚಾರ್ಯರ ಶಿಬಿರಕ್ಕೆ ಹೋಗಿದ್ದಾನೆ. ದ್ರೋಣಾಚಾರ್ಯರ ಶಿಬಿರಕ್ಕೆ ಹೋಗಿ ಅವನು ಯಾಕೆ ಅಂದ್ರೆ ಪಾಂಡವರ ಸೈನ್ಯಾಧಿಪತಿ ಇವನಾಗಿದ್ದಾನೆ, ದೃಪದನ ಮಗ ದೃಷ್ಟದ್ಯುಮ್ನ ಪಾಂಡವರ ಸೈನ್ಯಾಧಿಪತಿ. ಕೌರವರ ಸೈನ್ಯಾಧಿಪತಿ ಯಾರು? ಭೀಷ್ಮಾಚಾರ್ಯರು. ಆದರೆ ದ್ರೋಣಾಚಾರ್ಯರಿಗೆ ಅವನಿಗೇನು, ಎಲ್ಲರೂ ಭೀಷ್ಮಾಚಾರ್ಯರಿಗೆ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ, ಅವರಿಗೆ ಹಸ್ತ ನೀಡಲಿಕ್ಕೆ, ಎಲ್ಲ ಅವರವರ ಜಾಗದಲ್ಲಿ ಸರಿಯಾಗಿ ಇದ್ದಾರಾ, ಯುದ್ಧ ಮಾಡಲಿಕ್ಕೆ ರೆಡಿ ಇದ್ದಾರಾ ಇಲ್ವಾ ಅನ್ನುವಂಥದ್ದನ್ನ ಚಾಣಾಕ್ಷ ದುರ್ಯೋಧನ ಅದನ್ನ ಅವನಿಗೆಲ್ಲ ಮಾಡ್ಕೋಬೇಕು. ಅವನು ಯುವರಾಜನಾಗಿರೋದ್ರಿಂದ ಅವನು ಹೋಗಿ ಓಕೆ ದ್ರೋಣಾಚಾರ್ಯರ ಹತ್ರ ಹೋಗಿ ಹೇಳ್ತಾನೆ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗ. ಅಲ್ಲಿ ಒಂದು ಕಥೆ ಇದೆ. ದ್ರೋಣಾಚಾರ್ಯರು ಮತ್ತೆ ದೃಪದ ಇಬ್ರು ಸಹಪಾಠಿಗಳು. ಒಂದ್ಸಲ ಅವನು ಹೇಳಿರ್ತಾನೆ, ನೀವು ಯಾವಾಗಾದ್ರೂ ನಿಮ್ಗೆ ಏನಾದ್ರೂ ತೊಂದರೆ ಇದ್ರೆ ನನ್ನ ಹತ್ರ ಬನ್ನಿ, ನಾನು ನಿಮ್ಗೆ ಸಹಾಯ ಮಾಡ್ತೇನೆ, ರಾಜ್ಯ ಕೊಡ್ತೇನೆ, ಒಂದು ಊರು ಕೊಡ್ತೇನೆ, ಏನೋ ಹೇಳಿರ್ತಾನೆ. ಅದೇ ರೀತಿಯಾಗಿ ದ್ರೋಣಾಚಾರ್ಯರು ಎಲ್ಲ ಆದ್ಮೇಲೆ ಒಂದ್ಸಲ ದೃಪದನ ಹತ್ರ ಹೋಗ್ತಾರೆ. ಆದ್ರೆ ಆ ದೃಪದ ಇಲ್ಲ, ತಾನು ಏನೂ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಅವರಿಗೆ ಅರ್ಜುನನ ಉಪಯೋಗಿಸ್ಕೊಂಡು ದೃಪದನ ಮೇಲೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ಅರ್ಧ ರಾಜ್ಯವನ್ನು ಅವರು ಪಡೀತಾರೆ. ಆಗ ದೃಪದ ಏನ್ ಮಾಡ್ತಾನೆ, ಯಜ್ಞವನ್ನ ಮಾಡ್ತಾನೆ. ಯಜ್ಞವನ್ನ ಮಾಡಿ ತನಗೆ ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಮಗ ಬೇಕು ಅಂತ ದೃಷ್ಟದ್ಯುಮ್ನನ್ನ ಪಡೆದಿರ್ತಾನೆ. ಆ ದೃಷ್ಟದ್ಯುಮ್ನನ್ನ ಅದರಿಂದ ಇದನ್ನ ನೆನಪಿಸ್ತಾ ಇದ್ದಾನೆ ಯಾರು? ದುರ್ಯೋಧನ. ದ್ರೋಣಾಚಾರ್ಯರಿಗೆ ಪಕ್ಕಾ ಗೊತ್ತಿದೆ ಅವನು. ಆದರೆ ದ್ರೋಣಾಚಾರ್ಯ ಏನ್ ಮಾಡ್ತಾರೆ ಅಂದ್ರೆ ಗುರುವಿನ ಸ್ಥಾನದಲ್ಲಿದ್ದು ದೃಷ್ಟದ್ಯುಮ್ನನಿಗೆ ಶಸ್ತ್ರಾಭ್ಯಾಸವನ್ನ ಹೇಳ್ಕೊಡ್ತಾರೆ ಅವರು. ಆದ್ರಿಂದ ಅವನು ಹೇಳ್ತಾನೆ, ನಿಮ್ಮ ಚತುರ ಶಿಷ್ಯ ಅನ್ನುವಂಥ ಮಾತನ್ನ ಹೇಳ್ತಾನೆ. ದೃಪದನ ಮಗ ಚತುರ ಶಿಷ್ಯ ಅಂದ್ರೆ ದ್ರೋಣಾಚಾರ್ಯರೇ ದೃಷ್ಟದ್ಯುಮ್ನನಿಗೆ ಶಸ್ತ್ರಾಭ್ಯಾಸವನ್ನ ಹೇಳ್ಕೊಟ್ಟಿರ್ತಾರೆ ಪಾಂಡ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ನಿಮ್ಮ ಚತುರ ಶಿಷ್ಯ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರಿಂದ ಅವನಿಗೆ ಅಂದ್ರೆ ಅವರು ರೆಡಿ ಇದ್ದಾರೆ ಅನ್ನುವಂಥ ಅದನ್ನು ನೆನಪು ಮಾಡಬೇಕು. ಯಾಕೆಂದ್ರೆ ಅವನು ಹುಟ್ಟಿದ್ದೇ ದ್ರೋಣಾಚಾರ್ಯರನ್ನ ಕೊಲ್ಲಿಗೋಸ್ಕರ, ದೃಷ್ಟದ್ಯುಮ್ನ ಅನ್ನುವಂಥದ್ದು. ಸೊ ಅದನ್ನ ನೆನಪು ಮಾಡ್ಲಿಕ್ಕೋಸ್ಕರ ಅವನು ಇಲ್ಲಿ ಹೋಗಿ ಹೇಳ್ತಾ ಇದ್ದಾನೆ. ಆಮೇಲೆ ಏನಾಗತ್ತೆ, ತಸ್ಯ ಸಂಜಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾಥಂ ವಿನೋದ್ಯೋಚ್ಚೈ ಶಂಖಂ ದದ್ಮೌ ಪ್ರತಾಪವಾನ್. ಹರೇ ಕೃಷ್ಣ, ಬೇಗ ಬೇಗ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮನು ಉಚ್ಚ ಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದನು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಈಗ ಭೀಷ್ಮಾಚಾರ್ಯರು ಶಂಖ ಊದಬೇಕು, ಯಾಕಂದ್ರೆ ಅವರು ಸೇನಾಧಿಪತಿ. ಅವರು ಸೇನೆಯ ಅಧಿಪತಿ ಆಗಿರೋದ್ರಿಂದ ಅವರಿಗೆ ತಮ್ಮ ಸೈನ್ಯ ಯುದ್ಧಕ್ಕೆ ತಯಾರಿದೆ ಅನ್ನುವಂತಹ ಸಂದೇಶವನ್ನ ಅವರು ಕೊಡಬೇಕು. ಆದ್ರಿಂದ ಅವರು ಸಿಂಹನಾದ ಮಾಡಿ ಶಂಖವನ್ನ ಊದ್ತಾರೆ ಉಚ್ಚ ಸ್ವರದಿಂದ. ಆ ರೀತಿಯಾದ ಶಂಖವನ್ನ ಓದಿದಾಗ ದುರ್ಯೋಧನಿಗೆ ಹರ್ಷ ಆಗತ್ತೆ. ಯಾಕೆಂದ್ರೆ ಅಲ್ಲಿ ಇರೋದೇ ಯುದ್ಧ ಮಾಡ್ಲಿಕ್ಕೆ, ಸೈನ್ಯ ರೆಡಿ ಇದೆ ಯುದ್ಧಕ್ಕೆ ಅನ್ನುವಂತಹ ಒಂದು ಸಂದೇಶವನ್ನ ಪಾಂಡವರಿಗೆ ಅವರು ರವಾನಿಸಿದ್ದಾರೆ. ಅದರಿಂದ ಅವನಿಗೆ ಬಹಳ ಖುಷಿ ಆಗತ್ತೆ, ಓ ಎಲ್ಲ ರೆಡಿ ಇದ್ದಾರೆ ಯುದ್ಧ ಮಾಡ್ಲಿಕ್ಕೆ ಅಂತ. ತತಃ ಶಂಖಾಶ್ಚ ಭೇರ್ಯಶ್ಚ ಪ್ರಣವಾನಕ ಗೋಮಕಾಹ ಸಹಸೈವಾಭ್ಯ ಹಂತಸ್ಯ ಅನ್ಯಂತ ಸಶಬ್ದ ಸ್ತುಮುಲೋಭವತ್. ಹರೇ ಕೃಷ್ಣ. ನೆಕ್ಸ್ಟ್ ಯಾರಾದ್ರು? ಅನಂತರ ಶಂಖಗಳು, ಬೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಈ ಭೀಷಣವಾಗಿತ್ತು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ಈಗ ಅಂತಹ ಒಂದು ಯುದ್ಧ ಭೂಮಿಯಲ್ಲಿ ನೀವು ಆಲೋಚನೆ ಮಾಡ್ಬೋದು, ಎಷ್ಟೋ ಲಕ್ಷ ಅಕ್ಷೋಹಿಣಿ ಸೈನ್ಯ ಅಲ್ಲಿ ಎಷ್ಟೋ ಅಲ್ಲಿದೆ ಎರಡೂ ಕಡೆಗೆ. ಅಂತಹ ಒಂದು ಲಕ್ಷ ಸಂಖ್ಯೆಯಲ್ಲಿ ಸೈನಿಕರೆಲ್ಲ ಇದ್ದಾರೆ. ಅಂತಹ ಒಂದು ರಣರಂಗದಲ್ಲಿ ಈ ರೀತಿಯಾಗಿ ಡೋಲು, ತಮಟೆ ಅಂದ್ರೆ ಶಂಖನಾದ ಆಗ್ತಾ ಇದ್ದಂಗೆನೆ ಘೋರಾಗಿ ಅಂದ್ರೆ ಶುರುವಾಗಿ ಬಿಡತ್ತೆ. ಇದರಿಂದ ಆ ಶಬ್ದದಿಂದ ಆ ಒಂದು ಭೀಷಣವಾದಂತಹ ಶಬ್ದ ಊಹಿಸ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ, ಅಂತಹ ಒಂದು ಶಬ್ದ ಅಲ್ಲಿ ಬರುತ್ತೆ, ರಣಭೀಷಣವಾದಂತಹದ್ದು. ತತೈ ಶ್ವೇತೈರ್ಹೈರ್ಯುಕ್ತೈ ಮಹತೇ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಾಶ್ಚೈವ ದಿವ್ಯ ಶಂಖೌ ಪ್ರದದ್ಮತುಃ. ಹರೇ ಕೃಷ್ಣ. ಬೇಗ ಬೇಗ ಓದಿ. ಎದುರು ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ
ಶ್ರೀಕೃಷ್ಣ ಅರ್ಜುನನನ್ನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಹರೇ ಕೃಷ್ಣ. ಸೊ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ, ಯಾಕೆಂದ್ರೆ ಈ ಮಹಾರಥ, ಆ ರಥ ಅನ್ನುವಂಥದ್ದು ಸಿಂಪಲ್ ರಥ ಅಲ್ಲ, ಅದನ್ನ ಕೊಟ್ಟಿರುವವನು ಅಗ್ನಿದೇವ. ಅಂತಹ ಒಂದು ರಥದಲ್ಲಿ ಅವರು ಕುಳಿತಿದ್ದಾರೆ. ಮಹಾರಥದಲ್ಲಿ, ದಿವ್ಯವಾದಂತಹ ರಥದಲ್ಲಿ ಕುಳಿತು ಶ್ವೇತಾಶ್ವ ಅದು ಅದಕ್ಕೆ ಕಟ್ಟಿರುವಂತಹ ಅಂತಹ ಒಂದು ರಥದಲ್ಲಿ ಉಪಸ್ಥಿತದಲ್ಲಿ ಅವರು ತಮ್ಮ ಶಂಖಗಳನ್ನ ಊದ್ತಾರೆ ಕೃಷ್ಣಾರ್ಜುನರು. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋಧರ. ಹರೇ ಕೃಷ್ಣ. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ಭಯಂಕರ ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸವನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರಹವೆನ್ನುವ ಮಹಾಶಂಖವನ್ನು ಊದಿದರು. ಸೊ ಈಗ ಋಷಿಕೇಶ ಅಂದ್ರೆ ಕೃಷ್ಣನ ಹೆಸರು ಋಷಿಕೇಶ. ಎಲ್ಲ ಇಂದ್ರಿಯಗಳ ಒಡೆಯ ಅನ್ನುವಂತಹ ಒಂದು ಋಷಿಕೇಶ ಅನ್ನುವಂತಹದ್ದು. ಸೊ ಆದ್ರಿಂದ ಅಂತಹ ಕೃಷ್ಣ ಊದಿದ ಶಂಖದ ಹೆಸರು ಪಾಂಚಜನ್ಯ ಅನ್ನುವಂತಹದ್ದು. ಆಮೇಲೆ ಅರ್ಜುನ ಊದಿದಂತಹ ಶಂಖದ ಹೆಸರು ದೇವದತ್ತ ಅನ್ನುವಂತಹದ್ದು. ವೃಕೋದರ ಅಂದ್ರೆ ದೊಡ್ಡ ಹೊಟ್ಟೆಯವನು. ಭೀಮ ಊದಿದಿರುವಂತಹ ಶಂಖದ ಹೆಸರು ಪೌಂಡ್ರ ಎನ್ನುವಂತಹದ್ದು. ಇದು ನಿಮ್ ಕ್ವಿಜಿಗೆ ಸಹಾಯ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಸಘೋಷೋದಾರ್ಥ ರಾಷ್ಟ್ರಾಣ ಹೃದಯಾನಿ ವ್ಯಧಾರಯತ್ ನಭಶ್ಚ ಪ್ರತಿರೇಂ ಚೈವ ತುಮುಲೋಭ್ಯನುನಾದಯತ್. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರ? ಎಲ್ಲರೂ ಓದಿ, ನಿಮ್ಮ ಇನ್ವಾಲ್ವ್ಮೆಂಟ್ ಆಗತ್ತೆ. ಈ ಶಂಖಗಳ ನಾದದಿಂದ ತುಮುಲು ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಇದು ದಿವ್ಯವಾದಂತಹ ಶಂಖ. ಸ್ವತಃ ಭಗವಂತ ಓದ್ತಾ ಇರುವಂತಹ ಶಂಖದ ನಾದ ಇದೆ. ಅದರಿಂದ ಅಂತಹ ಒಂದು ಶಂಖದ ನಾದದಿಂದ ಇದು ಆಕಾಶದಲ್ಲಿ ಪ್ರತಿಧ್ವನಿಸ್ತಾ ಅದರ ಸೌಂಡ್. ಅಷ್ಟು ಅದ್ಭುತವಾದಂತಹ ಒಂದು ಶಬ್ದಕ್ಕೆ ಕೌರವರಿಗೆ ಆ ಡೋಲು ತಮಟೆಗಳ ಸೌಂಡ್ ಏನೂ ಇಲ್ಲ. ಅಂತಹ ಒಂದು ಅದ್ಭುತವಾದಂತಹ ಶಬ್ದದಿಂದ ಕೌರವರ ಹೃದಯ ಚೂರು ಚೂರಾಯಿತು. ಅಲ್ಲಿಗೆ ಭಯ ಬಿಟ್ಬಿಡ್ತಾರೆ ಅವರು. ಅಂತಹ ಒಂದು ಶಬ್ದ ಆ ಶಂಖನಾದಕ್ಕೆ. ಅಂತಹ ಒಂದು ಶಂಖನಾದವನ್ನ ಮಾಡಿ ಅವರಿಗೆ ಮೊದಲ ಸೋಲಿನ ರುಚಿಯನ್ನ ಕೃಷ್ಣಾರ್ಜುನರು, ಭೀಮ ಅಲ್ಲಿ ಕೊಡ್ತಾರೆ. ಸೊ ಯಾಕೆ ಪಾಂಡವರು ಈ ಮಹಾಭಾರತ ಯುದ್ಧವನ್ನು ಗೆಲ್ತಾರೆ ಅನ್ನೋದಕ್ಕೆ 9 ಕಾರಣಗಳನ್ನು ನಾವಿಲ್ಲಿ ಪಟ್ಟಿ ಮಾಡಿದ್ದೇವೆ. ಮೊದಲನೇದಾಗಿ ಧರ್ಮಕ್ಷೇತ್ರ. ಅದು ಯಾಕೆಂದ್ರೆ ಅಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಧರ್ಮವೇ ಗೆಲ್ಲಬೇಕು, ಅಧರ್ಮ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಅದೊಂದು ಧರ್ಮಕ್ಷೇತ್ರ. ದೈವಿಕ ರಥ, ಅಂತಹ ಒಂದು ರಥ ಕೃಷ್ಣಾರ್ಜುನರು ಕುಳಿತಿರುವಂತಹ ದೈವಿಕ ರಥ ಇದೆ ಅಲ್ಲಿ. ಅಂತಹ ಒಂದು ರಥ ಅದು ಏನು ಮಾಡ್ಲಿಕ್ಕೆ ಆಗಿಲ್ಲ. ಅಂತಹ ರಥಕ್ಕೆ ಕಪಿಧ್ವಜ ಇದ್ದಾನೆ. ಅಂತಹ ರಥ ರಕ್ಷಣೆಗೆ ಮೇಲೆ ಕುಳಿತುಕೊಂಡಿದ್ದಾನೆ. ಧ್ವಜದಲ್ಲಿ ಬಂದು ಹನುಮಂತ, ಅವನು ಕುಳಿತುಕೊಂಡಿದ್ದಾನೆ ಅಲ್ಲಿ. ಆಮೇಲೆ ಶಂಖನಾದ, ಈ ದಿವ್ಯವಾದ ಶಂಖವನ್ನು ಆಲ್ರೆಡಿ ಅವರು ಊದಿದ್ದಾರೆ. ಅಂತಹ ಒಂದು ಶಂಖನಾದ, ಪವಿತ್ರವಾದಂತಹದ್ದು ಅದು ಶಂಖನಾದ. ಗಾಂಡೀವ ಪಾಶ್ವತಾಸ್ತ್ರ, ಶಿವನನ್ನೇ ಸೋಲಿಸಿ ಪಡೆದಂತಹ ಒಂದು ಪಾಶ್ವತಾಸ್ತ್ರ ಗಾಂಡೀವ ಅರ್ಜುನನ ಹತ್ರ ಇರುತ್ತೆ. ಅಂತಹ ಒಂದು ಇದರಲ್ಲಿ ಅವನು ಯುದ್ಧವನ್ನ ಮಾಡ್ತಾ ಇದ್ದಾನೆ. ಇದೆಲ್ಲ ಒಂದು ಚಿಹ್ನೆಗಳು, ಕುರುಹುಗಳು ಅವರು ಯುದ್ಧವನ್ನ ಗೆಲ್ಲಲಿಕ್ಕೆ. ತ್ಯಕ್ತ ಜೀವಿತ ಅಂತ ಇಲ್ಲಿ ಅಂದ್ರೆ ಅವನು ನಿದ್ದೆಯನ್ನು ತ್ಯಜಿಸಿದವನು ಅರ್ಜುನ. ನಿದ್ದೆಯನ್ನು ತ್ಯಜಿಸಿದವನು ಅಂದ್ರೆ ತ್ಯಕ್ತ ಅಂದ್ರೆ ತ್ಯಜಿಸುವಿಕೆ, ಅಂದ್ರೆ ಯಾವುದಕ್ಕೂ ಅಂಟುಕೊಂಡಿರಲ್ಲ ಅನ್ನುವಂಥದ್ದು. ಸೊ ಇದು ಒನ್ ಆಫ್ ದ ಕ್ವಾಲಿಟೀಸ್ ನಾವು ಭಗವದ್ಗೀತೆಯಿಂದ ತಿಳ್ಕೊಳ್ಳುವಂತಹದ್ದು. ನಾವು ಯಾವುದಕ್ಕೂ ಅಂಟುಕೊಳ್ಳದೇನೆ ಹೇಗೆ ಬದುಕೋದು ಅನ್ನುವಂಥದ್ದನ್ನ, ಯಾವುದಕ್ಕೂ ಅಂಟುಕೊಳ್ಳದೇನೆ ಎಲ್ಲದರ ಜವಾಬ್ದಾರಿಯನ್ನು ತಕ್ಕೊಂಡು ಜವಾಬ್ದಾರಿಯಿಂದ ಓಡೋಗೋದಂತಲ್ಲ. ಅದು ತ್ಯಕ್ತ ಜೀವಿತ, ಅವರಿಬ್ಬರು ತ್ಯಕ್ತ ಜೀವಿತ. ಅದು ಒಂದು ಕಾರಣ. ಮೋಕ್ಷದ ಏಕಾದಶಿ ಅವತ್ತು, ಮೋಕ್ಷ ಏಕಾದಶಿ, ವೈಕುಂಠ ಏಕಾದಶಿ ನಿಮ್ಗೆಲ್ಲ ಗೊತ್ತಿದೆ. ಆ ಒಂದು ಏಕಾದಶಿಯ ಇದಕ್ಕೆ ನಾವು ಕಾಯ್ತೇವೆ. ಅಂದ್ರೆ ಯಾರು ದೇವರ ಸೇವೆಯಲ್ಲಿ ಇರ್ತಾನೆ, ಅಂತಹ ಮನುಷ್ಯ ಯಾರು ಆಧ್ಯಾತ್ಮಿಕವಾಗಿರ್ತಾನೆ, ಅವನಿಗೆ ಗೊತ್ತಿದೆ ಅದರ ಮಹತ್ವ ಏನು ಅನ್ನುವಂಥದ್ದು. ಸೊ ಮೋಕ್ಷದ ಏಕಾದಶಿ, ಭಾಗ್ಯದ ಲಕ್ಷ್ಮಿ ಇದ್ದಾಳೆ ಅಲ್ಲಿ. ಅಂದ್ರೆ ಭಾಗ್ಯದ ಲಕ್ಷ್ಮಿ ಎಲ್ಲಿ ಕೃಷ್ಣ ಇರ್ತಾನೆ ಅವನ ಜೊತೆಗೆ ಭಾಗ್ಯಲಕ್ಷ್ಮಿ ಇದ್ದೇ ಇರ್ತಾಳೆ. ಅಂತಹ ಒಂದು ಭಾಗ್ಯದ ಲಕ್ಷ್ಮಿ ಪಾಂಡವರ ಜೊತೆಗಿರುವಾಗ ಅವ್ರು ಹೇಗೆ ಸೋಲಿಕ್ಕೆ ಸಾಧ್ಯ?
ಮತ್ತೆ ಸ್ವತಃ ಋಷಿಕೇಶ ಕೃಷ್ಣ ಭಗವಂತನೇ ಅಲ್ಲಿರುವಾಗ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಭಗವಂತ ಋಷಿಕೇಶ ಶ್ರೀಕೃಷ್ಣ. ಸೊ ಅವನೇ ಸ್ವಂತ ಇರುವಾಗ ಪಾಂಡವರು ಸೋಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲ 9 ಕುರುಹುಗಳು, ಚಿಹ್ನೆಗಳು ಅವರು ಗೆಲ್ಲಿಕ್ಕೆ ಕಾರಣ ಅನ್ನುವಂಥದ್ದು. ಅರ್ಜುನ ಉವಾಚ ಸೇನೆಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋಧುಕಾಮಾನವಸ್ಥಿತಾಂ ಕೈರ್ಮಯಾ ಸಹ ಯೋಧವ್ಯ ಅಸ್ಮಿನ್ ರಣಸಮುದ್ಯಮೇ. ಹರೇ ಕೃಷ್ಣ. ಅರ್ಜುನ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅರ್ಜುನ ಹೇಳಿದ, ಈ ಅಚ್ಯುತ ಯುದ್ಧ ಮಾಡಲು ಸನ್ನದ್ಧವಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕು? ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ 2 ಸೈನ್ಯ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ಅರ್ಜುನ ಹೇಳ್ತಾ ಇದ್ದಾನೆ, ಸೇನೆ 2 ಸೈನ್ಯದ ಮಧ್ಯದಲ್ಲಿ ತನ್ನ ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸು. ಯಾಕೆಂದ್ರೆ ನಾನು ನೋಡ್ಬೇಕು, ಸೇನಾ ವೀಕ್ಷಣೆ ಆಗ್ಬೇಕಲ್ಲ. ಯುದ್ಧ ಮಾಡುವಾಗ ಅದು ಕ್ಷತ್ರಿಯನ ಕರ್ತವ್ಯ. ಅದು ಅವನು ನೋಡ್ಕೋಬೇಕು ಸೈನ್ಯ ಹೇಗಿದೆ, ಏನು ಏನ್ತನ ಅಂತ. ಅದಕ್ಕೆ ಅವನು ಹೇಳ್ತಾನೆ 2 ಸೈನ್ಯದ ಮಧ್ಯದಲ್ಲಿ ತೆಗೆದುಕೊಂಡು ನಿಲ್ಲಿಸು ಅಂತ. ಯಾಕೆಂದ್ರೆ ಈ ಭಗವದ್ಗೀತೆಯ ಉಪದೇಶ ಆಗಿರೋದೇ 2 ಸೈನ್ಯ ಮಧ್ಯದಲ್ಲಿ. ಅಲ್ಲೋಗಿ ನಿಂತ್ಬಿಟ್ಟು ಅವನು ಹೇಳ್ತಾನೆ ತಾನು ಯುದ್ಧ ಮಾಡೋದಿಲ್ಲ ಅನ್ನುವಂಥದ್ದು. ಅದಕ್ಕೆ 5 ಕಾರಣಗಳನ್ನು ಅವನು ಕೊಡ್ತಾನೆ. 5 ಕಾರಣಗಳು ಯಾವುದು ಅನ್ನುವಂಥದ್ದನ್ನು ನೋಡಿದರೆ, ಮೊದಲನೇದಾಗಿ ಸಹಾನುಭೂತಿ. ಅವನಿಗೆ ಅನ್ಸತ್ತೆ ತನಗಿಂತ ಚಿಕ್ಕವರಿದ್ದಾರೆ, ಅಥವಾ ಯಾರನ್ನೋ ಕೊಂದ್ಬಿಟ್ಟು ನಾನು ಎಂತಹ ಅಂದರೆ ಅವ್ರ ಮೇಲೆ ಸಹಾನುಭೂತಿ ಬರುತ್ತೆ. ನಾನು ಅವರನ್ನೆಲ್ಲ ಕೊಲ್ಲಬೇಕೇ, ಚಿಕ್ಕವರಿದ್ದಾರೆ, ದೊಡ್ಡವರಿದ್ದಾರೆ, ಗುರುಗಳಿದ್ದಾರೆ, ಅವರನ್ನೆಲ್ಲ ನೋಡ್ಬಿಟ್ಟು ಅವನು ಹೇಳ್ತಾನೆ ಸಂತೋಷವಿಲ್ಲ. ಯಾವ ಸಂತೋಷ? ಎಲ್ಲರನ್ನ ಕೊಂದು ನಾನು ಯಾವ ರಾಜ್ಯವನ್ನ ಪಡೆದು ಯಾತಕ್ಕಾದ್ರೂ ಆ ರಾಜ್ಯ ನನಗೆ? ಯಾರೂ ಇಲ್ಲದೆ ಇದ್ಮೇಲೆ ನಾನು ಆ ರಾಜ್ಯ ಇಟ್ಕೊಂಡು ಏನು ಮಾಡಬೇಕು? ನನಗೆ ಯಾವ ಸಂತೋಷ ಇದೆ ಅಂತ ಅದು ಒಂದು ಕಾರಣ. 2ನೇ ಕಾರಣ. 3ನೇ ಕಾರಣ ಪಾಪ, ಗುರು ಹತ್ಯೆ. ಮಕ್ಕಳ ಅಂದರೆ ಚಿಕ್ಕ ಅಲ್ಲಿ ವಿಧವೆಗಳಾಗ್ತಾರೆ ಕೆಲವರು. ಅಂತಹ ಪಾಪಗಳನ್ನೆಲ್ಲ ಶಾಸ್ತ್ರ ಹೇಳುತ್ತಲ್ಲ, ಈ ಥರ ಕರ್ಮ ಮಾಡಿದರೆ ನಮಗೆ ಪಾಪ ಅಂಟ್ಕೊಳ್ಳುತ್ತೆ ಅನ್ನುವಂಥದ್ದನ್ನು. ಸೊ ಅಂತಹ ಅದು ಒಂದು ಕಾರಣ ಹೇಳ್ತಾನೆ. ನನಗೆ ಎಲ್ಲರನ್ನ ಕೊಂದು ನೋಡಿ, ಧೃತರಾಷ್ಟ್ರನ ಆಲೋಚನೆ ನೋಡಿ, ದುರ್ಯೋಧನನ ಆಲೋಚನೆ ನೋಡಿ, ಅರ್ಜುನನ ಆಲೋಚನೆ ನೋಡಿ. ಸಾತ್ವಿಕವಾಗಿ ಯಾರು ಇವರು 3ರಲ್ಲಿ ಇರುವಂಥವರು? ಯಾಕೆಂದ್ರೆ ಶಾಸ್ತ್ರಗಳನ್ನು ತಿಳಿದು ಅದರ ಪ್ರಕಾರ ಅವನು ವ್ಯಥೆ ಪಡ್ತಾನೆ. ಇಲ್ಲಿ ಅರ್ಜುನ ನನಗೆ ಯಾಕೆ ಪಾಪ ಅಂಟ್ಕೊಳ್ಳುತ್ತೆ, ನಾನು ಹೇಗೆ ಯಾತಕ್ಕಾಗಿ ಯುದ್ಧ ಮಾಡ್ಬೇಕು? ಈ ಪಾಪ ಕಟ್ಕೊಳ್ಳಿಕ್ಕೆ ಯುದ್ಧ ಮಾಡ್ಬೇಕಾ? ಕುಟುಂಬ ಸಂಪ್ರದಾಯಗಳ ನಾಶ ಇಲ್ಲಿ ಅಂದ್ರೆ, ಕೆಲವು ಕುಟುಂಬದ ಹಿರಿತಲೆಗಳು ಹೋದ್ಮೇಲೆ ಅಲ್ಲಿರುವಂತಹವರು ಕೆಲವರು ವಿಧಿಗಳಾಗ್ತಾರೆ, ವ್ಯಭಿಚಾರಿಗಳಾಗ್ತಾರೆ, ಮಕ್ಕಳು ಅಧರ್ಮಿಗಳಾಗ್ತಾರೆ. ಅವರಿಗೆಲ್ಲ ಮಾರ್ಗದರ್ಶನ ಮಾಡುವವರು ಯಾರು ಅಂತ? ಅದಕ್ಕೆಲ್ಲ ಕಾರಣ ನಾನಾಗ್ಬಿಡ್ತೇನೆ. ಕುಟುಂಬ ಸಂಪ್ರದಾಯದ ನಾಶವೂ ಆಗ್ಬಿಡತ್ತೆ ಇದರಿಂದ. ಅದರಿಂದ ನಾನು ಯಾಕೆ ಯುದ್ಧ ಮಾಡಬೇಕು? ಆಮೇಲೆ ನಿರ್ಣಯ ಹೇಳ್ತಾನೆ. ಈಗ ಪೂರ್ತಿ ಗೊಂದಲದಲ್ಲಿ ಇದ್ದಾನೆ ಅವನು. ನನಗೆ ಪೂರ್ತಿ ಗೊಂದಲ ಇದೆ, ನನಗೆ ಯಾವುದೇ ರೀತಿಯಾದಂತಹ ನಿರ್ಣಯ ಯುದ್ಧ ಮಾಡಬೇಕು ಮಾಡಬಾರದು ಅನ್ನುವಂಥ 2 ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ನನ್ನ ಹತ್ರ ಆಗ್ತಾ ಇಲ್ಲ. ನಾನು ಏನು ಮಾಡಬೇಕು ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಇಲ್ಲಿ ದೃಷ್ಟ್ವೇವಂ ಸಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಹರೇ ಕೃಷ್ಣ. ಅರ್ಜುನನು ಹೇಳಿದನು, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳ ಕಂಪಿಸುತ್ತಿವೆ ಮತ್ತು ಬಾಯಿ ಒಣಗುತ್ತಿದೆ. ಅವರನ್ನೆಲ್ಲ ನೋಡಿದನ ಅವಯವಗಳು, ನನ್ನ ಅಂಗಾಂಗಗಳು ಏನು ಕಂಪಿಸ್ತಾ ಇವೆ, ನಡುಗ್ತಾ ಇದೆ. ಇದು ಬಾಯಿ ಒಣಗ್ ಬರ್ತಾ ಇದೆ. ಅವನಿಗೆ ಒಂಥರ ಯುದ್ಧ ಮಾಡಬೇಕೋ ಬೇಡೋ, ಇದು ಸಹಾನುಭೂತಿಗೆ ಅವನು ಹೇಳ್ತಾ ಇರುವಂತಹದ್ದು. ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ನನಗೆ ಯಾವ ಸುಖ ಇದೆ ಅನ್ನುವಂಥದ್ದಕ್ಕೆ. ಹರೇ ಕೃಷ್ಣ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು. ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಏನಿದೆ? ಎಲ್ಲರನ್ನ ಕೊಂದ್ಬಿಟ್ಟು ನನಗೆ ಏನು ಸಿಗತ್ತೆ ಅನ್ನುವಂಥದ್ದು. ಪಾಪಮೇವಾಶ್ರಯೇದಸ್ಮಾನ್ ಹತ್ವೇ ತತಾಯಿನಃ ತಸ್ಮಾನ್ ಆರ್ಹ ವಯಂ ಹಂತುಂ
ಧಾರ್ತರಾಷ್ಟ್ರಾನ್ ಸಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಶ್ಯಾಮ ಮಾಧವ. ಇಂತಹ ಇಂತಹ ಆಕ್ರಮಣಕಾರರನ್ನು ಕೊಂದರೆ ನನಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನನ್ನ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯದೇವತೆಯ ಪತಿಯಾದ ಮಾಧವನೇ, ನನ್ನ ಬಂಧುಗಳನ್ನೇ ಕೊಂದು ನಾನು ಏನನ್ನು ಪಡೆಯುತ್ತೇನೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಹರೇ ಕೃಷ್ಣ. ಭಾಗ್ಯ ದೇವತೆಯ ಪತಿಯಾದ ಶ್ರೀಕೃಷ್ಣ ಮಾಧವ ಅಂತ ಕರಿತಾ ಇದ್ದಾನೆ ಅವನನ್ನ ಅರ್ಜುನ. ಅದರಿಂದ ಇಲ್ಲಿ ಹೇಳ್ತಾನೆ, ಇಂಥವ್ರನ್ನೆಲ್ಲ ಕೊಂದ್ಬಿಟ್ಟು ನಾನು ಪಾಪ, ನನಗೆ ಯಾವ ಸುಖ ಸಿಗತ್ತೆ? ಹೇಗೆ ನಾನು ಸುಖವಾಗಿರ್ಲಿಕ್ಕೆ ಸಾಧ್ಯ? ಏನನ್ನು ಪಡೆಯುತ್ತೇನೆ? ಬಂಧುಗಳನ್ನ ಕೊಂದು, ನಮ್ಮ ಬಂಧುಗಳನ್ನೇ ಕೊಂದು ನಾನು ಏನನ್ನ ಪಡೆಯುತ್ತೇವೆ? ಆದರೆ ದುರ್ಯೋಧನ ಆಲೋಚನೆ ಮಾಡ್ತಾ ಇಲ್ಲ. ಧೃತರಾಷ್ಟ್ರ ಹಿರಿಯ, ಕುರುವಂಶದ ಹಿರಿಯ, ಅವನು ಆಲೋಚನೆ ಮಾಡ್ತಾ ಇಲ್ಲ. ಅವನು ರಾಜ, ಅವನು ಕುರುಪೀಠಾಧಿಪತಿ, ಅವನು ಆಲೋಚನೆ ಮಾಡ್ತಾ ಇಲ್ಲ. ಆದ್ರೆ ಅರ್ಜುನ ಇಲ್ಲಿ ಆಲೋಚನೆ ಮಾಡ್ತಾ ಇದ್ದಾನೆ ಇದನ್ನೆಲ್ಲ. ಉತ್ಸನ್ನ ಕುಲಧರ್ಮಾಣ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯನು ಶುಶ್ರುಮ. ಜನರನ್ನು ಪಾಲಿಸುವ ಹೇ ಜನಾರ್ದನ, ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡುವವರು ನರಕವಾಸಿಗಳಾಗುತ್ತಾರೆ ಎಂದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ. ಇದನ್ನು ನಾನು ಕೇಳಿ ತಿಳ್ಕೊಂಡಿದ್ದೇನೆ, ಶಾಸ್ತ್ರದ ಮುಖಾಂತರ ಗುರು ಶಿಷ್ಯ ಪರಂಪರೆಯಲ್ಲಿ ಕೇಳಿ ತಿಳ್ಕೊಂಡಿದ್ದೇನೆ. ಆದ್ರಿಂದ ಈ ಕುಟುಂಬ ಸಂಪ್ರದಾಯವನ್ನು ನಾಶ ಮಾಡ್ಲಿಕ್ಕೆ ನಾನು ಕಾರಣ ಆಗ್ಬೇಕಾ ಅನ್ನುವಂಥದ್ದು ಹೇಳ್ತಾನೆ. ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ ಯಾನೇವ ಹತ್ವಾನ ಜಿಜೀವಿಷಾಮಸ್ ತೇವ ಸ್ಥಿತ ಪ್ರಮುಖೇ ಧಾರ್ತರಾಷ್ಟ್ರಾಃ. ಹರೇ ಕೃಷ್ಣ. ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು, ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಹರೇ ಕೃಷ್ಣ. ಅವನಿಗೆ ಹೇಳ್ತಾ ಇದ್ದಾನೆ, ಅದರಿಂದ ಯಾವುದು ಉತ್ತಮ? ನಾನು ಅವರನ್ನ ಸೋಲಿಸ್ಬೇಕು ಅಥವಾ ಅವರಿಂದ ಸೋಲ್ಬೇಕು? ಅದರ ಉತ್ತಮ ಯಾವುದು? ನಾವು ಧೃತರಾಷ್ಟ್ರನ ಮಕ್ಕಳನ್ನ ಕೊಂದರೆ ನಮಗೆ, ಅಂದ್ರೆ ನಾವ್ ಯಾಕೆ ಅವರನ್ನ ಕೊಂದ್ಬಿಟ್ಟು ನಾವು ಹೇಗೆ ಬದುಕಲಿಕ್ಕೆ ಸಾಧ್ಯ? ಅವನಿಗೇನು, ಧೃತರಾಷ್ಟ್ರನ ಮಕ್ಕಳು ತನ್ನ ಸ್ವಂತ ಕುಟುಂಬದವರು, ನಾನು ಹೇಗೆ ಅವರನ್ನ ಕೊಲ್ಲಿಕ್ಕಾಗತ್ತೆ? ಆದ್ರೆ ಅವರು ನನ್ನ ಎದುರುಗಡೆ ನನ್ನ ವೈರಿಗಳಾಗಿ ನಿಂತಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಸೊ ಇವತ್ತಿನ ಈ ಅಧ್ಯಾಯ ಮುಗಿಯತ್ತೆ. ಧೃತರಾಷ್ಟ್ರನ ವಿಚಾರಣೆ ಮೊದಲನೇದಾಗಿ ನಾವು ನೋಡಿದ್ದು ಕಿಮ ಕುರುವತ್ತ. ಅವನಿಗೆ ಹೇಳ್ತಾ ಇದ್ದಾನೆ, ಏನ್ ಮಾಡೋದು? ದಾಯಾದಿ ಮಾತ್ಸರ್ಯ ಅದನ್ನ ಬಿತ್ತಿ ಅವನಿಗೆ ರಾಜ್ಯ ತನ್ನ ಮಕ್ಕಳು ಪಡೆಯಬೇಕು, ಅನುಭವಿಸ್ಬೇಕು ಅನ್ನುವಂಥದ್ದು. ದುರ್ಯೋಧನ ಅವನು ಚಾಣಾಕ್ಯ, ಅವನಿಗೆ ಎಲ್ಲರೂ ಯುದ್ಧಕ್ಕೆ ರೆಡಿ ಇದಾರಾ ಇಲ್ಲ ಅಂತ ನೋಡ್ಕೊಳ್ಬೇಕು. ಅವನು ತುಂಬಾ ಅಗ್ರೆಸಿವ್ ಮೈಂಡು. ನಾವು ಅದನ್ನ ತಮೋಗುಣ, ರಜೋಗುಣ ಮತ್ತು ಸತ್ವಗುಣಕ್ಕೆ ಹೋಲಿಸ್ತೇವೆ. ಆಮೇಲೆ ಕೃಷ್ಣಾರ್ಜುನರು ಶಂಖಗಳನ್ನು ಓದ್ತಾರೆ, ಅರ್ಜುನನ ವೀಕ್ಷಣೆ, ಅರ್ಜುನ ನೋಡ್ತಾನೆ, ಆಮೇಲೆ 5 ಕಾರಣಗಳನ್ನು ಅವನು ಕೊಡ್ತಾನೆ ತಾನು ಯಾಕೆ ಯುದ್ಧ ಮಾಡೋದಿಲ್ಲ ಅನ್ನುವಂತಹದ್ದಕ್ಕೆ. ಸೊ ಇವತ್ತಿನ ಅಧ್ಯಾಯ ಸಂಕ್ಷಿಪ್ತವಾಗಿ ನಾವು ನೋಡಿದ್ದೇವೆ. ನಾಳೆ ಇದಕ್ಕೆಲ್ಲದಕ್ಕೆ ಭಗವಂತನ ಎಂಟ್ರಿ ಆಗತ್ತೆ, ಭಗವಂತ ಉತ್ತರವನ್ನ ಕೊಡುತ್ತಾನೆ. ಸೊ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಕೃಷ್ಣ ಪ್ರಭುಜಿ, ಅಟೆಂಡೆನ್ಸ್ ಲಿಂಕ್ ಬರ್ಲಿಲ್ಲ ಅಲ್ವಾ? ಮಾತಾಜಿ, ಶೋಭಾ ಮಾತಾಜಿ ಹಾಕಿದಾರಲ್ಲ, ಫಾರ್ಮ್ಸ್ ಹಾಕಿದ್ದಾರೆ, ಮಾತಾಜಿ ಹಾಕಿದ್ದಾರೆ. ಹಾಕಿದಾರಾ? 2 ಸಲ ಹಾಕಿದ್ದೀನಿ. ಚಾರ್ಟ್ ಅಲ್ಲಿ 2 ಸಲ ಹಾಕಿದ್ದಾರೆ, ಇನ್ನೊಂದ್ಸಲ ಹಾಕ್ಬಿಡಿ ಮಾತಾಜಿ. ಎಲ್ರೂ ಅಟೆಂಡೆನ್ಸ್ ಹಾಕೊಳ್ಳಿ ದಯವಿಟ್ಟು. ಓಕೆ, ಧನ್ಯವಾದಗಳು ಎಲ್ರಿಗೂ. ಧನ್ಯವಾದಗಳು. ಹಾ, ಧನ್ಯವಾದ. ಶೋಭಾ ಮಾತಾಜಿ, ಬೇರೆ ಏನಾದ್ರು ಅನೌನ್ಸ್ಮೆಂಟ್ ಇದೆಯಾ? ಏನಿಲ್ಲ ಪ್ರಭುಜಿ, ಅದೇ ಅಟೆಂಡೆನ್ಸ್ ಲಿಂಕ್ ಹಾಕಿ, ಇಲ್ಲ ಅಂತಂದ್ರೆ ಅವರು ಹಾಕಕ್ ಬರ್ಲಿಲ್ಲ ಅಂದ್ರೆ ಅವ್ರ ಫೋನ್ ನಂಬರ್ ಮತ್ತೆ ಮೇಲ್ ID ಅವ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದನ್ನ ನಾವು ಸ್ಕ್ರೀನ್ ಶಾಟ್ ತೆಗೆದು ನಾವೇ ಅಟೆಂಡೆನ್ಸ್ ಹಾಕೋಬಹುದು. ಓಕೆ, ನಿಮ್ಗೆ ಯಾರಿಗೆ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಬರಲ್ಲ, ದಯವಿಟ್ಟು ನಿಮ್ಮ ಫೋನ್ ನಂಬರು, ನಿಮ್ಮ ಹೆಸರು ಮಾತಾಜಿ ಹೇಳಿದಾಗೆ ಅದನ್ನು ಕೊಟ್ಬಿಡಿ, ಅವರು ಅಟೆಂಡೆನ್ಸ್ ನೋಡ್ಕೊಳ್ತಾರೆ. ಓಕೆ, ನಾಳೆಯಿಂದ ನೀವು ಮೊದಲೇನೆ ಹಾಕ್ಬೋದು. ಓಕೆನಾ? ಸಿಂಚನಾ ಶೆಟ್ಟಿ ಅನ್ನೋರು ಹಾಕಿದ್ದಾರೆ ಮಾತಾಜಿ, ಅವರಿಗೊಂದು ಅಟೆಂಡೆನ್ಸ್ ನೀವು ನೋಡ್ಬಿಡಿ. ಓಕೆ ಓಕೆ. ಮತ್ತೆ ಯಾರಿಗಾದ್ರೂ ಏನಾದರೂ ಸಹಾಯ ಬೇಕಿದೆಯಾ? ಮತ್ತೆ ಏನಾದರೂ ಪ್ರಶ್ನೆಗಳಿದೆಯಾ ಮೊದಲನೇ ಅಧ್ಯಾಯದಿಂದ ಅಥವಾ ಈ ಕೋರ್ಸ್ ಬಗ್ಗೆ? ಏನಾದರೂ ನಿಮಗೆ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು ಯಾರಾದರೂ. ಅವರು ನಾಗಶ್ರೀ ಅನ್ನುವರು ಒಬ್ರು ಹಾಕಿದ್ದಾರೆ, ಅವರದ್ದು ಮಾತಾಜಿ ಅಟೆಂಡೆನ್ಸ್. ಓಕೆ ಓಕೆ. ಬೇರೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ?
ಯಾರಿಗೂ ಏನು ಇಲ್ವಲ್ಲ ಇವತ್ತಿನ ಅಧ್ಯಾಯದ ಮೇಲಿಂದ? ಓಕೆ, ಧನ್ಯವಾದಗಳು ಎಲ್ರಿಗೂ. ನಾಳೆ ಮತ್ತೆ ಭೇಟಿಯಾಗೋಣ ಸೇಮ್ ಸಮಯಕ್ಕೆ. ಸೊ 5 ನಿಮಿಷ ಮುಂಚಿತವಾಗಿ ಎಲ್ಲರೂ ಕ್ಲಾಸಲ್ಲಿ ಇರಿ. ಇನ್ನೊಬ್ರು ಹಾಕಿದ್ದಾರೆ, ದಾಮೋದರ್ ಹರಿದಾಸ್ ಅನ್ನೋರು, ಅವ್ರದ್ದು ಅಟೆಂಡೆನ್ಸ್ ಹಾಕೊಂಡು. ಮಂಜುಳಾ ದೇವಿ ಅವರು ಹಾಕಿದ್ದಾರೆ ಫೋನ್ ನಂಬರ್, ಹೆಸರು, ಅವ್ರದ್ದು ಅಟೆಂಡೆನ್ಸ್. ಮಾತಾಜಿ ಸ್ಕ್ರೀನ್ಶಾಟ್ ತಗೊಂಡಿದ್ದೀರಾ ಎಲ್ಲರದು? ನಾನೀಗ ಮೀಟಿಂಗ್ ಲೀವ್ ಆಗ್ಬಿಟ್ರೆ ನಿಮ್ಮ ಸಿಗಲ್ಲ ಅದು. ತಗೊಂಡಿದ್ದೀನಿ ಪ್ರಭುಜಿ ಇವಾಗ. ತಗೊಂಡಿದ್ದೀರಾ ಎಲ್ಲರದು? ಓಕೆ. ಸೊ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇನ್ನೊಮ್ಮೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಎಲ್ಲಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು. ಶುಭರಾತ್ರಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ನಾಳೆ